ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 3 ಸಚಿವರು ಇದ್ದರೂ ಕೂಡ ಕೊಡಗದಾಲ ಗ್ರಾಮ ಪಂಚಾಯಿತಿಯ ಪಿಡಿಒ ಸೌಮ್ಯವತಿ ಅವರ ಸರ್ವಾಧಿಕಾರ ಧೋರಣೆಯಿಂದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಇವರ ನಿರ್ಧಾರವೇ ಅಂತಿಮ ನಿರ್ಧಾರ. ಯಾವ ಮಿನಿಸ್ಟರ್ ಆಗಲಿ ಶಾಸಕರಾಗಲಿ ಇವರಿಗೆ ಲೆಕ್ಕಕ್ಕೆ ಇಲ್ಲವಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರಂತೂ ಇವರಿಗೆ ಲೆಕ್ಕವೇ ಇಲ್ಲವಂತೆ. ಸ್ಥಳೀಯ ರೈತರ ಹಾಗೂ ಸಾರ್ವಜನಿಕರ ಕೆಲಸಕ್ಕೆ 2 ರಿಂದ 3 ವರ್ಷಗಳು ಬೇಕೇ ಬೇಕು. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಸ ವಿಂಗಡಣೆ ಬುಟ್ಟಿ ತಂದು 2 ವರ್ಷ ಕಳೆದರೂ ಬುಟ್ಟಿ ಇನ್ನೂ ವಿತರಣೆ ಆಗಿಲ್ಲ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ತಂದ ಕಸದ ವಾಹನ ಮೂಲೆಗುಂಪು ಆಗಿದೆ. ಸಾಮಾನ್ಯ ಸಭೆಗೆ ಹಾಜರಾಗುವ ಸದಸ್ಯರಿಗೆ ಆಹ್ವಾನ ಪ್ರತಿಯನ್ನು ಖಾಸಗಿ ವ್ಯಕ್ತಿಗಳ ಮುಖಾಂತರ ಕಳುಹಿಸುತ್ತಾರೆ. ಇನ್ನು ಸಾಮಾನ್ಯ ಸಭೆಗೆ ಕೇವಲ 3 ಮಾತ್ರ ಆಹ್ವಾನ ನೀಡಿ ಪಿಡಿಒ ಸೌಮ್ಯವತಿ ಸಭೆ ನಡೆಸುತ್ತಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಈ ಸ್ವತ್ತು ಖಾತೆ ಮಾಡಲು ಹಣ ನೀಡಿದರೆ ಮಾತ್ರ, ಇಲ್ಲ ಅಂದರೆ 2-3 ವರ್ಷಗಳು ಕಾಯಲೇಬೇಕು. ವೃದ್ಧ ನಾರಾಯಣಪ್ಪ ಎಂಬವರು ಖಾತೆ ಮಾಡಿಕೊಳ್ಳಲು ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯಿತಿಗೆ ಅಲೆಯುತ್ತಿದ್ದಾರೆ. ಆದರೂ ಪಿಡಿಒ ಸೌಮ್ಯವತಿ ಕರುಣೆ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಇದಕ್ಕೆ ನಿರ್ದೇಶನವೆಂಬಂತೆ ಇದೇ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮಮ್ಮ ಎಂಬವರ ಮಾವನಿಗೆ 1958ರಲ್ಲಿ ನಿವೇಶನದ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಆದರೆ ಇದುವರೆಗೂ ಅವರಿಗೆ ಖಾತೆ ಆಗಿಲ್ಲ. ಲಕ್ಷ್ಮಮ್ಮ ಸುಮಾರು 10 ಬಾರಿ ಖಾತೆ ಮಾಡಿಕೊಳ್ಳಲು ಅರ್ಜಿ ನೀಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಕೆಲವರು ನರೇಗಾ ಯೋಜನೆಯಡಿ ನಾವು ಕೂಲಿ ಮಾಡಿದ ಹಣ ಸಹ ಬಂದಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಆದರೆ ಸಿಇಒ ವಿದ್ಯಾಕುಮಾರಿ ಅಥವಾ ಪಂಚಾಯತ್ ರಾಜ್ ಇಲಾಖೆ ತನಿಖೆ ಮಾಡಿದರೆ ಸತ್ಯ ಹೊರಬರಲು ಸಾಧ್ಯ. ಏನೇ ಆಗಲಿ, ಇಲ್ಲಿ ಈ ಪಂಚಾಯಿತಿಯ ಪಿಡಿಒ ಸೌಮ್ಯವತಿ ವರ್ಗಾವಣೆ ಆದರೆ ಮಾತ್ರ ಸಮಸ್ಯೆ ಬಗೆಹರಿಯಲು ಸಾಧ್ಯ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಉದ್ದೇಶನೇ ಈಗ ನೀನು ಗೋಪಾಲ್ ಕೃಷ್ಣ ವರ್ಗ ಮಾಡಿಸಿದ್ರೆ, ಆಮೇಲೆ ಅಶೋಕಪ್ಪರ್ಗ ಮಾಡಿದ್ರೆ, ಇಲ್ಲ ನಿಮ್ಗೆ ಏನ್ ಗೊತ್ತಾ, ಮಾದಿಗರು ಇರಬಾರ್ದು ಟೋಟಲಿ. ನಿಮ್ಮ ಉದ್ದೇಶನೇ ಅದು. ನಾವು ಮೇಡಮ್ ಎಲ್ಲ 11 ಗಂಟೆಗೆ ಬರ್ತೇವೆ. ಬೇರೆ ಸೆಕ್ರೆಟರಿ ಬಂದ್ರು 11 ಗಂಟೆಗೆ ಬರ್ತೀವಿ. ಸೆಕ್ರೆಟರಿ ಬರ್ತಿಲ್ಲ 11 ಗಂಟೆಗೆ, ಯಾರಿಗೆ ಬರ್ತಿರ್ಲಿಲ್ಲ. ಆ ಮೇಡಮ್ ಬರೋದಕ್ಕೆ ಹೇಳ್ತೀರಾ? ನೀವು ದುರುದ್ದೇಶ ನಮ್ಮ ಗ್ರಾಮದಲ್ಲಿ ಸುಳ್ಳು ಹೇಳ್ಬಿಟ್ಟಾರೆ. ನಿನ್ನ ಗ್ರಾಮ ಅಂದ್ರೆ ನಿನಗೆ ವರದಿ ಒಪ್ಪಿಸ್ಬೇಕೇನ್ರಿ ನಾನು? ವರದಿ ಒಪ್ಪಿಸ್ಬೇಕೇನ್ರಿ ನಾನು? ಒಪ್ಪಿಸ್ಬೇಕಾ ನಾನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಮೀಡಿಯಾದವ್ರಿಗೆ ನಾನು ಕಷ್ಟ ಹೇಳ್ಕೊಂತ ಇದ್ದೀನಿ. ನ್ಯಾಯಕ್ಕೋಸ್ಕರ ನ್ಯಾಯ ಕೇಳ್ಕೊಂತ ಇದ್ದೀನಿ. ನ್ಯಾಯ ಕೇಳಂಗೆ ಅಲ್ವಾ? ಪ್ರತಿನಿಧಿಗಳು ಹನ್ನೆರಡನೇ ತಾರೀಕು ಸಂಜೆ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಅಧ್ಯಕ್ಷ ಗಂಡ ಪ್ರಸನ್ನಣ್ಣ ಬಂದು ನೋಟಿಸ್ ರೆಡಿ ಮಾಡಿ ಅಂತ ನಮ್ಮ ಕಂಪ್ಯೂಟರ್ ಆಪರೇಟರ್ಗೆ ಹೇಳಿದ್ರು. ಅಣ್ಣ ಇನ್ನ ಇಷ್ಟು ಅರ್ಜೆಂಟಲ್ಲಿ ಕೊಡೋಕ್ಕಾಗಲ್ಲ ಅಂದ್ರೆ, ಇಲ್ಲ ಹಿಂದಿನ ಡೇಟ್ ಹಾಕ್ಬಿಟ್ಟು ನೋಟಿಸ್ ಕೊಡ್ರಿ, ಇವಾಗ 15ನೇ ತಾರೀಕಿಗೆ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಅದನ್ನ ಅವ್ರ ಮಾತಿಗೆ ಬೆಲೆ ಕೊಟ್ಟು ನೋಟಿಸ್ ರೆಡಿ ಮಾಡಿದ್ವಿ. ನಮ್ಮ ಜವಾನ ತೀರೋಗಿದ್ದಾರೆ. ಅವ್ರ ಮಗನ ಕೈಗೆ ಕೊಟ್ಟಿದೀವಿ ನೋಟಿಸ್ಗಳೆಲ್ಲನೂ. ನಾನು ನಿನ್ನೆ ಸಿಇಒ ಮೀಟಿಂಗ್ ಹೋಗ್ಬೇಕಾಗಿತ್ತು ತುಮಕೂರಿಗೆ. ನಾನು ಸಿಇಒ ಮೀಟಿಂಗ್ ಹೋಗಿ 6:30 ಅಲ್ಲೇ ಆಯ್ತು, ನಮ್ಮ ತುಮಕೂರಲ್ಲೇ. ನಾನು ಬೇಗ ಬರೋಕ್ಕಾಗಲಿಲ್ಲ. ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ರು, ಹಿಂಗೆ ನೋಟಿಸ್ ತಲುಪಿಲ್ವಂತಮ್ಮ ಉಳಿದಿರೋ ಸದಸ್ಯರಿಗೆ ಅಂತ. ಅದಕ್ಕೆ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ, ಅಮ್ಮ ಇವಾಗ ನೋಟಿಸ್ ತಲುಪಿಲ್ಲ ಅಂದ್ರೆ ನಾವು ನಾಳೆ ಮೀಟಿಂಗ್ ಮಾಡೋದು ಬೇಡಮ್ಮ, ಒಬ್ರಿಗೆ ತಲುಪಿಲ್ಲ ಅಂದ್ರೆ ಬೇಡ, ಅದನ್ನ ನಾಳೆ ಬರ್ತೀನಮ್ಮ, ನೆಕ್ಸ್ಟ್ ಡೇಟ್ ಕೊಟ್ಟು ನೆಕ್ಸ್ಟ್ 1 ವಾರಕ್ಕೆ ಮುಂಚೆ ಇದು ಮಾಡಿಬಿಟ್ಟು ಸಾಮಾನ್ಯ ಸಭೆ ಕರೆಯೋಣ ಅಂತ ನಮ್ಮ ಅಧ್ಯಕ್ಷರು ಫೋನಲ್ಲಿ ಹೇಳಿದೆ. ಆಯ್ತು ಹೇಳ್ತೀನಿ ನಾನು ಅಂತ ಫೋನ್ ಕಟ್ ಮಾಡಿದ್ರು. ಮತ್ತೆ ನನಗೇನು ಫೋನ್ ಮಾಡಿಲ್ಲ ನಮ್ಮ ಅಧ್ಯಕ್ಷರು. ಅದಕ್ಕೆ ನಾನು ಸುಮ್ಮನೆ ಆದೆ. ಮೇಡಮ್, ಈಗ ಯಾರು ಜವಾನ್ರು ಡೆತ್ ಆಗಿದ್ದಾರೆ, ಜವಾನ್ರು ಡೆತ್ ಆಗಿದ್ದಾರೆ, ಅವ್ರ ಮಗನ ಕೈಲಿ ನೋಟಿಸ್ ಕೊಡ್ಬೋದಾ? ಸರ್ಕಾರಿ ಕೆಲಸ ಅಲ್ವಾ ಅದು?
ನೋಡಿ ಇರಿ ಸರ್ ಸರ್ ದಯಮಾಡಿ ಸುಮ್ನಿರಿ ಸರ್ ನೀವ್ಯಾಕೆ ಮಾತಾಡ್ತಿದ್ದೀರಾ ಸುಮ್ನಿರಿ ಅವ್ರು ಕೇಳ್ತಿದ್ದೀವಿ ತಾನೆ ಪ್ರಶ್ನೆ PDO ಅವ್ರ ಅಧಿಕಾರಿ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಮಾತಾಡ್ತೀವಿ ಮಾತಾಡು ಅವರೇ ಮಾತಾಡಿ ಕೊಡ್ಬೋದಾ ಮೇಡಮ್ ಆ ರೀತಿ ಸರ್ ನಮ್ಮ ಜವಾನರು ಲಾಸ್ಟ್ 1 ಮಂತಿಂದಲೂ ಅನಾರೋಗ್ಯದಿಂದಿದ್ರು ಆಗ ನಮ್ಮ ಸರ್ವ ಸದಸ್ಯರು ಎಲ್ಲ ಒಪ್ಪಿ ಅವ್ರ ಮಗನೇ ಬಂದು ಅವತ್ತಿನ ಕೆಲಸ ಮಾಡ್ತಾರೆ ಸರ್. ಅವ್ರು ಮುಂಚೆ ಒಂದು ಯಾವ ಬೇಸ್ ಮೇಲೆ ತಗೊಂತೀರಾ ಮೇಡಮ್? ಈಗ ಸರ್ಕಾರಿ ಕೆಲಸಕ್ಕೆ ಒಂದು ನಿಮಿಷ ಮೇಡಮ್, ಸರ್ಕಾರಿ ಕೆಲಸಕ್ಕೆ ಒಬ್ರು ಜವಾನರು ಅಪಾಯಿಂಟ್ ಇದ್ರು ಅವ್ರು ಡೆತ್ ಆಗಿದ್ದಾರೆ ಸರಿನಾ? ಯಾವ ಇದ್ರ ಮೇಲೆ ತಗೊಂಡ್ರಿ ಮೇಡಮ್ ಅವ್ರನ್ನ ಮಗುನ? ರೆಸಲ್ಯೂಷನ್ ಏನು ಮಾಡಿಲ್ಲ ಈ ಮೀಟಿಂಗ್ ಮತ್ತೆ ರೆಜುಲೇಷನ್ ಮಾಡಿದ್ರೆ ಅಲ್ವಾ ಮೇಡಮ್? ರೆಜುಲೇಷನ್ ಮಾಡ್ದಲೆ ಒಂದು ಸರ್ಕಾರಿ ಜವಾಬ್ದಾರಿನ ಕೊಟ್ಟಿರೋ ತಪ್ಪು ಮೇಡಮ್. ಆದ್ರೆ ಅಲ್ಲಿವರೆಗೂ ಕೆಲಸ ನಡಿಬೇಕು ಬೇರೆ ಇಲ್ವಾ ಮೇಡಮ್? ನಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ತಂದೇನೆ ಅವರು ಬಂದು ಕೆಲಸ ಮಾಡಿದ್ದಾರೆ ಸರ್. ಇಷ್ಟು ದಿನ ನೋಟಿಸ್ ಸರ್ವ್ ಮಾಡಕ್ಕೆ ಯಾರಿಗೆ ಹೇಳಿದ್ರಿ ಮೇಡಮ್? ಅವ್ರಿಗೆ ಹೇಳಿರ್ತಾರೆ. ಬೇರೆ ವರ್ಕರ್ಗಳು ಬೇರೆ ನೌಕರು ಯಾರು ಇಲ್ಲ ಮೇಡಮ್? ಬೇರೆ ನೌಕರಿದ್ದಾರೆ ಸರ್. ಆದ್ರೆ ಜವಾನ್ ಅವ್ರ ಕೆಲಸ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ತಗೊಂಡೋಗಿ ಎಲ್ಲದನ್ನು ಎಲ್ಲ ಅದೇ ಮಾಡ್ತಾರೆ ಮೇಡಮ್. PDO ಕೆಲಸ ಸೆಕ್ರೆಟರಿ ಮಾಡಲ್ವಾ? ಸರ್ ಅದೇ ತರ ತಾನೆ ನೋಟಿಸ್ ಇಶ್ಯೂ ಮಾಡಿ ನೋಟಿಸ್ ತಗೊಬಂದು ಹೋಗಿ ಕೊಟ್ಟು ಬರೋದು ಜವಾನನೇ ಕೊಟ್ಟು ಬರ್ತಾರೆ. ನೋಟಿಸ್ ರೆಡಿ ಮಾಡ್ಲಿಕ್ಕೆ ಯಾರು ಹೇಳಿದ್ರು ಮೇಡಮ್? ಸಾಮಾನ್ಯ ಸಭೆ ನೋಟಿಸ್ ರೆಡಿ ಮಾಡ್ಲಿಕ್ಕೆ ನಮ್ಮ ಅಧ್ಯಕ್ಷರು ಗಂಡ ಪ್ರಸನ್ನ ಅಣ್ಣ ಅವರು ಬಂದು ಹೇಳಿದ್ರು. ಹೆಂಗ್ ಮೇಡಮ್? ಈಗ ಸರ್ವಾಧಿಕಾರ ಮಾಡ್ತಾ ಇದಾರೆ ಅಂತ ಅರ್ಥ ಮೇಡಮ್ ಅಲ್ಲಿಗೆ. ಹೆಂಗ್ ಬರ್ತಾರೆ ಮೇಡಮ್ ಅವರು? ಹೆಂಗ್ ಬರ್ತಾರೆ ಮೇಡಮ್? ಅಲ್ಲ ಮೇಡಮ್, ಈಗ ಇಲ್ಲಿ ಪ್ರೆಸಿಡೆಂಟ್ ಯಾರು ಪ್ರೆಸಿಡೆಂಟ್ ಇರ್ತಾರೆ. ಒಂದ್ ನಿಮಿಷ, ನೀವು PDO ಆದಂತವ್ರು ಏನು ಅಭಿವೃದ್ಧಿ ಅಧಿಕಾರಿ ಆದಂತವ್ರು ಇದನ್ನ ದಂಡಿಸ್ಬೇಕು ತಾನೆ ನೀವು? ನಾನು ಹೇಳಿದೀನಿ ಸರ್, ಒಂದು ವಾರ ಮುಂಚೆ ಕೊಡ್ಬೇಕು. ಯಾವುದೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಕ್ರಮ ತಗೊಂಡಿದ್ದಾರೆ ಮೇಡಮ್ ನೀವು? ಸರ್ ನಾನು ಹೇಳಿದೀನಿ ಅವ್ರು ಮೌಖಿಕವಾಗಿ ಅವ್ರು ಬಂದು ಹೇಳಿದಾಗ ಅಲ್ಲ, ಯಾರಿಗಾದ್ರೂ ಹೈಯರ್ ಅಥಾರಿಟೀಸ್ಗೆ ತಾಲೂಕು ಆಫೀಸರ್ಗಾಗಿರ್ಬೋದು, ನಿಮ್ಮ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಯಾರಿಗೆ ನೀವು ಇದನ್ನ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಅಥವಾ ದೂರುಗಳು ಕೊಟ್ಟಿದ್ದೀರಾ? ಯಾಕೆ ಕೊಟ್ಟಿಲ್ಲ ಮೇಡಮ್? ಸರ್ ಇದುವರೆಗೂ ಯಾವುದೇ ತರ ಸಮಸ್ಯೆ ಆಗಿಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ನಾನು ಇವಾಗ ಫಸ್ಟ್ ಟೈಮ್. ಹೌದು ಮೇಡಮ್, ಈಗ ಯಾರೋ ಬೇರೆಯವರು ಬಂದು ಅಧ್ಯಕ್ಷರು ಮಹಿಳೆಯರಿದ್ದಾರೆ, ಅವ್ರ ಯಜಮಾನರು ಬಂದು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಆದ್ರೂ ನೀವು ಕಾಣ್ದಂಗೆ ಕೂತಿದ್ದೀರಾ. ಸರ್ ಅದೇ ಮಾತನ್ನೇ ನಾನು ಲಾಸ್ಟ್ ಟೈಮ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಓಪನ್ ಆಗಿ ನಾನು ಕೇಳಿದ್ದಕ್ಕೆ ಇಷ್ಟೊಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ಸರ್. ಲಾಸ್ಟ್ ಟೈಮ್ ಅಕ್ಟೋಬರ್ ಮಾಡ್ಬೇಕಾದ್ರೆ ನಮ್ಮ ಅಧ್ಯಕ್ಷರ ಗಂಡ ಓಪನ್ ಮೀಟಿಂಗ್ ಅಲ್ಲಿ ಬಂದು ನನ್ನನ್ನು ಜೋರಾಗಿ ಬೆದರಿಕೆ ಹಾಕಿದ್ರು, ಹಂಗೆ ಹಿಂಗೆ ಲೆಕ್ಕ ಬುಕ್ಕ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಅದಕ್ಕೆ ಹೇಳಿದೆ, ನಾನು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ ಮಾಹಿತಿನ, ನಿಮ್ಮ ಗಮನಕ್ಕೆ ಮತ್ತೆ ಹೇಳ್ತೀನಿ ಅಣ್ಣ ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದು ಜೋರಾಗಿ ದೌರ್ಜನ್ಯವಾಗಿ ಕೊಟ್ಟಿದ್ದೀವಿ. ಆಯ್ತು ಮೇಡಮ್, ಅಷ್ಟಾದ್ಮೇಲೆ ನಿಮ್ ಕ್ರಮ ಏನಾಯ್ತು, ನಿಮ್ ನಡೆ ಏನಾಯ್ತು ಅಂತ ಮಾತಾಡಿದ್ರು ಸರ್. ಅದಕ್ಕೆ ಆವತ್ತಿಂದನೂ ನಮ್ಮ ಅಧ್ಯಕ್ಷರು ಪಂಚಾಯತಿಗೆ ಬರೋದೇ ಬಿಟ್ರು. ಯಾವುದೇ ಪ್ರೋಗ್ರಾಮ್ಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ರು ಒಂದು ಮೆಮೋ ರಿಸೀವ್ ಮಾಡ್ಕೊಳ್ಳಲ್ಲ, ಒಂದು ಸೈನ್ ಆಗ್ತಿರ್ಲಿಲ್ಲ ಮೆಮೋ ಬುಕ್ ಅಲ್ಲಿ ಯಾರು ಸದಸ್ಯರು. ನಮ್ಗೆ ಗೌರವ ಕೊಡಲ್ಲ ಅಂತ ಸರ್. ಓಪನ್ ಮೀಟಿಂಗ್ ಅಲ್ಲಿ ಅವರು ಬಂದು ಮತ್ತೆ ಇನ್ವಾಲ್ವ್ ಆಗಿ ಮಾತಾಡೋದು ಸರಿ ಇದೆಯಾ ಸರ್? ಅಧ್ಯಕ್ಷರು ನಾನು ವಿಷಯ ತಿಳಿಸಿದ್ದೀನಿ. ಅಧ್ಯಕ್ಷರು ಗಂಡ ಬಂದು ಓಪನ್ ಆಗಿ ಮೀಟಿಂಗ್ ಅಲ್ಲಿ ನನ್ನ ಬಗ್ಗೆ ದೌರ್ಜನ್ಯವಾಗಿ ನಿಮಗೇನು ಮಾಹಿತಿ ಕೊಟ್ಟಿಲ್ವಾ, ನೀವು ಲೆಕ್ಕ ಕೊಟ್ಟಿ ನನಗೆ ಕೊಡಿ ಅಂತ ಮಾತಾಡೋದು ತಪ್ಪಲ್ವಾ ಸರ್? ಅದಕ್ಕೆ ನಾನು ಅವ್ರಿಗೆ ಅಧ್ಯಕ್ಷರು ಕೊಟ್ಟಿದ್ದೀನಿ, ನಿಮಗೆ ಕೊಡ್ತೀನಿ ಅಣ್ಣ, ಹೇಳ್ತೀನಿ, ನೆನ್ನೆ ಹೇಳಿದ್ದೀನಿ ಅವ್ರ ಗಮನಕ್ಕೆ ಅಂತ ಹೇಳಿದ್ದಕ್ಕೆ ಆವಾಗ ನಾನು ಒಂದು ನೋಟಿಸ್ ಕೊಟ್ಟರೆ ಅದನ್ನ ತಗೊಂತಿಲ್ಲ, ಯಾರೇ ಸದಸ್ಯರು ನಾನು ಪಂಚಾಯತಿ ಕಡೆನೇ ಬರ್ತಾ ಇಲ್ಲ, ಈ ತರ ಆಗಿದೆ ಸರ್. ನೋಟಿಸ್ ಎಲ್ಲ ಫಂಕ್ಷನ್ಸ್ಗೂ ಎಲ್ಲದಕ್ಕೂ ನೋಟಿಸ್ ಸರ್ವ್ ಮಾಡಿದೀವಿ ಸರ್. ಮೇಡಮ್ ಹಳೆ ಡೇಟ್ ಆಗ್ಬಿಟ್ಟು ಹೆಂಗೆ ನೋಟಿಸ್ ಮೀಟಿಂಗ್ ಕರೆದ್ರಿ ನೀವು? ಹಳೆ ಡೇಟ್ ಆಗ್ಬಿಟ್ಟು ಅಲ್ಲ, ಹಾಗಾದ್ರೆ ಕಳೆದ ಬಾರಿ ಕೆಲಸಗಳನ್ನ ಈ ಬಾರಿ ನೀವು ಅಪ್ರೂವಲ್ ಕೊಡ್ಸೋಕ್ಕೋಸ್ಕರ ಈಗ ಮೀಟಿಂಗ್ ಮಾಡ್ತೀರಾ ನೀವು? ಆದ್ರೆ ಹಳೆ ಡೇಟ್ ಹಾಕೊಂಡು ಹೆಂಗೆ ತುರ್ತು ಸಭೆ ಕರೆಯೋದಿದ್ರೆ ತುರ್ತು ಸಭೆಗೆ ಅದಕ್ಕೆ ಒಂದು ನಿಯಮ ಅಂತ ಇರ್ತೈತಲ್ವಾ ಈಗ ಪಂಚಾಯತಿಲಿ, ಆ ನಿಯಮದಲ್ಲಿ ನೀವು ತುರ್ತು ಸಭೆ ಕರಿಬಾಯಿತು. ಹಳೆ ಡೇಟ್ ಹಾಕೊಂಡು ಹೆಂಗೆ ಕರೆದ್ರಿ ನೀವು? ಸಭೆ ಕರೆಯೋಣ ಅಂದ್ರೆ ಬೇಡ, ಸಾಮಾನ್ಯ ಸಭೆನೇ ಹಾಕಿ ಹಳೆ ಡೇಟ್ ಅಂತ ಅವರೇ. ಅಲ್ಲ, ಸಾಮಾನ್ಯ ಸಭೆ ಹಳೆ ಡೇಟ್ ಹಾಕಿ ಹೆಂಗೆ ಕೊಟ್ರಿ ಅಂತ? ಯಾರು ಮೇಡಮ್ ಹೇಳಿದ್ದು? ಅಧ್ಯಕ್ಷರ ಗಂಡ ಪ್ರಸನ್ನಪ್ಪ ಅವರು. ಅದನ್ನೇ ಮೇಡಮ್ ನಾವು ಪ್ರಶ್ನೆ ಮಾಡ್ತಾ ಇರೋದು, ಅದನ್ನೇ. ಅಧ್ಯಕ್ಷರು ಗಂಡ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಅಧ್ಯಕ್ಷರು ಗಂಡ ಹೇಳಿದ್ರು ಅಂತೇಳಿ ಮೀಟಿಂಗ್ ಕರೆದಿದ್ದೀರಾ, ಅಧ್ಯಕ್ಷರು ಕರ್ದಿಲ್ಲ ಅಲ್ಲ? ಅಧ್ಯಕ್ಷರು ಮೌಖಿಕವಾಗಿ ಫೋನ್ ಅಲ್ಲಿ ಹೇಳಿದ್ದಾರೆ ಮೌಖಿಕವಾಗಿ ಮೇಡಮ್. ಈಗ ಅವಾಲಿಂದ ತಾವು ಹೇಳ್ತಿದ್ದೀರಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲ ಸರ್, ಅವ್ರು ಕೊರಟಗೆರೆಯಲ್ಲಿ ವಾಸ ಇರೋ ಸರ್. ಯಾವ ಫೋನ್ ಮಾಡಿದ್ರೆ ನಮ್ಮ ಅಧ್ಯಕ್ಷರು ಸರ್, ಅವ್ರು ಕೊರಟಗೆರೆಯಲ್ಲಿ ವಾಸ ಇರೋದು. ನಮ್ಮ ವ್ಯಾಪ್ತಿಯಲ್ಲಿ ಇದ್ರೆ ಹೋಗಿ ಇಂಟಿಮೇಟ್ ಮಾಡಿಲ್ಲ, ಅವ್ರ ಪಂಚಾಯತಿಗೆ ಬಂದ್ರೆ ಮಾಹಿತಿ ತಗೋಬಹುದು ಸರ್. ಮೌಖಿಕವಾಗಿ ಹೇಳ್ತಾರೆ ಸರ್ ಫೋನ್ ಅಲ್ಲಿ, ಅದು ಮಾಡಿ ಇದು ಮಾಡಿ ಅಂತ. ಅದೇ ಪ್ರಕಾರ ನಾನು ಇವಾಗೂ ನೋಟಿಸ್ ಇಶ್ಯೂ ಮಾಡಿ ಸೈನು ಫೋನ್ ಅಲ್ಲೇ ಮಾಡ್ತಾರೆ ಮೇಡಮ್ ಅವರು. ಸರ್ ಸೈನು ರಿಜಿಸ್ಟರ್ ತಗೊಂಡೋಗಿ ಸರ್, ಮನೆಗೆ ತಗೊಂಡೋಗ್ತಾರೆ ಸರ್. ನಮ್ಮ ಅಧ್ಯಕ್ಷರ ಗಂಡ ಸೈನಿಗೆ ರಿಜಿಸ್ಟರ್ ಮನೆ ಸರ್ಕಾರಿ ಕಡ್ದ ಅವ್ರ ಮನೆ ಹತ್ರ ತಾಂಡೋದಕ್ಕೆ ಕಾನೂನು ಇದೆಯಾ ಮೇಡಮ್? ಕಾನೂನು ಇಲ್ಲ ಸರ್. ಆದ್ರೂ ಯಾಕೆ ಮಾಡ್ತೀರಾ? ನಿಮ್ ಕೆಲಸ ಮಾಡಿ. ನಿಮ್ಗೆ ನೋಡಿ ಮೇಡಮ್, ಒಬ್ರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಒಂದು ಪವರ್ ಇದೆ, ನಿಮ್ಮ ಮೇಲಧಿಕಾರಿಗೆ ನೀವು ಅದನ್ನ ಕಂಪ್ಲೇಂಟ್ ಮಾಡಬೇಕು. ಕಂಪ್ಲೇಂಟ್ ಮಾಡಿದೀವಿ ಸರ್ ಮೇಲಧಿಕಾರಿ. ಕಂಪ್ಲೇಂಟ್ ಮಾಡೋ ದಾಖಲೆ ಏನಿದೆ ಮೇಡಮ್? ಸರ್ ನಾವು ಮೌಖಿಕವಾಗಿ ಮೀಟಿಂಗ್ ಅಲ್ಲಿ ಹೇಳಿದೀವಿ ಸರ್, ಓಪನ್ ಮೀಟಿಂಗ್ ಅಲ್ಲಿ. ರೈಟಿಂಗ್ ಅಲ್ಲಿ ಏನಾರ ಕೊಟ್ಟಿದ್ರು ಮೇಡಮ್ ಕಂಪ್ಲೇಂಟ್? ಸರ್ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ, ನಾವು ಮೌಖಿಕವಾಗಿ ಅದು ತಪ್ಪು ನಿಮ್ದೇ ಆಗುತ್ತಲ್ವಾ ಮೇಡಮ್? ತಪ್ಪು ನಿಮ್ದೇ ಆಗುತ್ತಲ್ವಾ? ಯಾಕೆ ಕೊಟ್ಟಿಲ್ಲ ಮೇಡಮ್? ಯಾಕೆ ಕೊಟ್ಟಿಲ್ಲ ಸರ್? ಮೌಖಿಕವಾಗಿ ಹೇಳಿದೀವಿ, ಅದಕ್ಕೆ ಏನು ಕೊಟ್ಟಿಲ್ಲ ಸರ್. ಮತ್ತೆ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ, ಮೌಖಿಕವಾಗಿ ಸಿಇಒ ಮೇಡಮ್ ಅವ್ರ ಗಮನಕ್ಕೂ ತಂದಿದೀವಿ ಸರ್. ಮೊನ್ನೆ 12ನೇ ತಾರೀಕು ನಮ್ಮ ಅಧ್ಯಕ್ಷರ ಗಂಡ ಅವರು ಬಂದು ಸಂಜೆ ಮೀಟಿಂಗ್ ರೆಡಿ ಮಾಡಿ ಅಂತ ಹೇಳಿದ್ರು ಸರ್. ನಮ್ಮ ಅಧ್ಯಕ್ಷರು ಫೋನಲ್ಲಿ ಕೇಳಿದ್ದಕ್ಕೆ ಆಯ್ತು ಅದೇ ಡೇಟ್ಗೆ ಕೊಡಿ ಅಂತ ಹೇಳಿದ್ರು.
ನಾನು ಅವ್ರಿಗೆ ಹೇಳಿದೆ, ಸರ್ ಸಾಮಾನ್ಯ ಸಭೆ ಯಾವುದೇ ಆಗ್ಲಿ ಒಂದು ವಾರಕ್ಕೆ ಮುಂಚೆ ಕರಿಬೇಕು, ನಾವು ತರಾತುರಿಯಲ್ಲಿ ಕರಿಯಕ್ ಬರಲ್ಲ ಅಂತ ಹೇಳಿದೆ. ಇಲ್ಲ ಹಿಂದಿನ ಡೇಟ್ ಹಾಕ್ಬಿಟ್ಟು ಇದು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರೆ, ಇಲ್ಲ ಮೇಡಮ್ ಆ ಡೇಟ್ಗೆ ಇದು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನೋಟಿಸು ರೆಡಿ ಮಾಡಿದ್ವಿ ಸರ್. ಆದ್ರೆ ನಮ್ಮ ಡಿ ಗ್ರೂಪ್ ಅವರು ತೀರೋಗಿರೋದ್ರಿಂದ ಅವ್ರ ಮಗ ಒಂದ್ ಸ್ವಲ್ಪ ದಿನದಿಂದ ಅವ್ರ ಅನಾರೋಗ್ಯ ತುತ್ತಾದಾಗ್ಲಿಂದ ಅವ್ರ ಮಗ ಬಂದು ಇಲ್ಲಿ ಎಲ್ಲರ ಒಪ್ಪಿಗೆ ಮೇರೆಗೆ, ಅಧ್ಯಕ್ಷರ ಸದಸ್ಯರ ಒಪ್ಪಿಗೆ ಮೇರೆಗೆ ಬಂದು ಏನಾದ್ರು ಕೆಲಸ ಇದ್ರೆ ಮಾಡ್ಕೊಂಡು ಹೋಗ್ತಿದ್ರು. ಅವರು ಹೋಗಿ ಕೊಡಕ್ಕಾಗಿಲ್ಲ ನೋಟಿಸು. ಅದಕ್ಕೆ ನಾವು ನಿನ್ನೆ ಸಂಜೆ CEO ಮೇಡಮ್ ಮೀಟಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ರು, ಇದರ ಮೀಟಿಂಗ್ ನೋಟಿಸ್ ಇಶ್ಯೂ ಆಗಿಲ್ವಂತಮ್ಮ ಅಂತ. ಅದಕ್ಕೆ ನಾನು ಅಧ್ಯಕ್ಷರಲ್ಲಿ ಮೌಖಿಕವಾಗಿ ಕೇಳಿದೆ ಫೋನಲ್ಲಿ, ಅಮ್ಮ ಆಯ್ತು ಈ ತರ ಆಗಿದ್ರೆ ನಾಳೆ ಮೀಟಿಂಗ್ ಮಾಡೋದು ಬೇಡ, ನೆಕ್ಸ್ಟ್ ಡೇಟ್ ಕೊಡಿ, ನಾಳೆನೆ ನೋಟಿಸ್ ರೆಡಿ ಮಾಡಿ ಒಂದು ವಾರ ಮುಂಚೆನೆ ನೋಟಿಸ್ ಇಶ್ಯೂ ಮಾಡೋಣ ಅಂತ ಹೇಳಿದೆ. ಆಯ್ತು ಮತ್ತೆ ಫೋನ್ ಮಾಡ್ತೀನಿ ಅಂದ್ರೆ ನಮ್ಮ ಅಧ್ಯಕ್ಷರು ಮತ್ತೆ ಫೋನ್ ಮಾಡ್ಲಿಲ್ಲ. ಹಿಂಗೆಲ್ಲ ಸಾರ್ವಜನಿಕರು ಆರೋಪ ಮಾಡ್ತಿದ್ರಲ್ಲ, ಅದಕ್ಕೆ ಏನಂತ ಸರ್? ಸಿಗ್ನೇಚರ್ ಹಾಕಿಲ್ಲ, ಅದೇ ಸರ್ ನೋಟಿಸ್ ಇಶ್ಯೂ ಆಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಮೀಟಿಂಗ್ ರದ್ದುಪಡಿಸೋಣ ಅಂತ ನಮ್ಮ ಅಧ್ಯಕ್ಷರಿಗೆ ಫೋನಲ್ಲೇ ಕೇಳಿದೆ. ನಿನ್ನೆ CEO ಮೇಡಮ್ ಮೀಟಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ, ತುಮಕೂರಿಂದ ಬರ್ಬೇಕಾದ್ರೆ ಫೋನಲ್ಲಿ ಕೇಳಿದ್ದಕ್ಕೆ ಆಯ್ತು ನಾನು ಮಾತಾಡಿ ಮತ್ತೆ ಹೇಳ್ತೀನಿ ಅಂತಂದ್ರು. ಬರೋ ಅಷ್ಟೊತ್ತಿಗೆ ರಾತ್ರಿ 8-8:30 ಆಯ್ತು, ಮತ್ತೆ ಅವರು ಫೋನ್ ಮಾಡ್ಲಿಲ್ಲ. ಅದಕ್ಕೆ ನಾನು ಬೆಳಿಗ್ಗೆ ಬಂದು ಮಾತಾಡೋಣ ನಮ್ಮ ಪಂಚಾಯತಿಯಲ್ಲಿ, ನೆಕ್ಸ್ಟ್ ಒಂದು ವಾರ ಮುಂಚೆ ನೋಟಿಸ್ ಇಶ್ಯೂ ಮಾಡಿ ಆಮೇಲೆ ಸಾಮಾನ್ಯ ಸಭೆ ಮಾಡೋಣ ಅಂತ ಮೌಖಿಕವಾಗಿ ಹೇಳಿದ್ದೆ ಫೋನಲ್ಲಿ. ಅದಕ್ಕೆ ಬೆಳಿಗ್ಗೆ ಇವಾಗ ಬರ್ತಾರೆ ಅಂತ ಹೇಳಿದ್ದಕ್ಕೆ ಬಂದ್ವಿ ಸರ್. ನೆಕ್ಸ್ಟ್ ಡೇಟ್ ಕೊಟ್ಟು ಮೀಟಿಂಗ್ ಮಾಡೋಣ ಅಂತ ಇದು ಮಾಡಿದೀವಿ ಸರ್. ತಾವು ಕರ್ತವ್ಯಕ್ಕೆ ಲೇಟ್ ಆಗಿ ಬರ್ತೀರಾ ಅಂತ ದೂರ್ತಾ ಇದ್ದಾರೆ ಸಾರ್ವಜನಿಕರು. ಇಲ್ಲ ಸರ್, ನಿನ್ನೆ ಮೀಟಿಂಗ್ ಅಲ್ಲಿ ADLR ಇವರಿಂದ ಮೇಡಮ್ ನಮ್ಗೆ ಸ್ವಲ್ಪ ಗರಂ ಆದ್ರು. ಕೆರೆ ಒತ್ತುವರಿ ವಿಷಯಕ್ಕೆ CEO ಮೇಡಮ್ ಸ್ವಲ್ಪ ಗರಂ ಆದ್ರು. ಅದಕ್ಕೆ ಅವರಿಂದ ಮಾಹಿತಿ ತಗೊಳ್ಳೋಣ ಅಂತ ನಾನು ADLR ಆಫೀಸ್ಗೆ ಹೋಗಿದ್ದೆ ಸರ್. ನಮ್ದು ನಿಟ್ರಳ್ಳಿ ಮತ್ತು ಕೊಡಗದಲ್ಲ ಕೆರೆ ಒತ್ತುವರಿ ಆಗಿದೆ ಅಂತ ಮೀಟಿಂಗ್ ಅಲ್ಲಿ ಹೇಳಿದ್ರು. ಅದು ನನಗೆ ಗೊತ್ತಿರ್ಲಿಲ್ಲ ಸರ್. ನನಗೆ ಚರ್ಚೆ ಮಾಡಿದ್ದಕ್ಕೆ ಒಂದು 2 years ಬ್ಯಾಕ್ ಏನೋ PDO ಇದ್ದವ್ರು ಸೈನ್ ಹಾಕಿ ಕೊಟ್ಟಿದ್ದಾರೆ ಅಳತೆಗೆ ಅಂತ ಗೊತ್ತಾಯ್ತು. ಅದನ್ನ ವಿಚಾರ ಮಾಡ್ಕೊಂಡು ಡೀಟೇಲ್ಸ್ ತಗೊಬರೋಣ ಅಂತ ADLR ಆಫೀಸ್ಗೆ ಹೋಗಿ ಬಂದೆ ಸರ್. ಅದಕ್ಕೆ ಒಂಚೂರು ಲೇಟ್ ಆಯ್ತು ಸರ್. ಮೇಡಮ್ ನಿಮ್ಮ ಒಬ್ಬರದೇ ಅಲ್ಲ, ಈ ನಿಮ್ಮ ಸ್ಟಾಫ್ ಪೂರ್ತಿನೂ ಲೇಟ್ ಆಗಿ ಬರ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಸೆಕ್ರೆಟರಿ ಅವ್ರು ಆಗ್ಬೋದು, ಬೇರೆ ಯಾರು ಬಿಲ್ ಕಲೆಕ್ಟರ್ ಆಗ್ಬೋದು. ಸರ್ ಇಲ್ಲ ಸರ್, ಬಿಲ್ ಕಲೆಕ್ಟರ್ ಅವರು ಆಕ್ಚುಲಿ ಪ್ರಮೋಷನ್ ಆಗಿ ಅವ್ರು ಕೊರಟಗೆರೆಗೆ ಹೋಗಿದ್ದಾರೆ. ಈಗ ಬೇರೆಯವರು ಶಿವರಾಜು ಅನ್ನೋರ್ನ ಆಲ್ರೆಡಿ ವಾಟರ್ ಮ್ಯಾನ್ ಆಗಿದ್ರು, ಅವ್ರನ್ನ ತಗೊಳ್ಳೋಣ ಅಂತ ನಿರ್ಣಯ ಮಾಡಿದೀವಿ ಬಾಡಿ. ಅವ್ರಿಗೇನೋ ಸ್ವಲ್ಪ ಆಪರೇಷನ್ ಆಗಿದೆ ಅಂತ 1.5 month ಇಂದ ಅವ್ರು ಬಂದಿಲ್ಲ ಪಂಚಾಯತಿಗೆ. ಆತರ ಏನ್ ನಡೀತಿಲ್ಲ ಸರ್. ಕಥೆಗಳೆಲ್ಲ ಆಗ್ತಾ ಇಲ್ಲ, ಈ ಸೊತ್ತುಗಳು ಆಗ್ತಾ ಇಲ್ಲ, ಎಲ್ಲ ಮಾಡಿದೀವಿ ಸರ್. ಅಜ್ಜಿ ಇದ್ದಾರೆ ಮೇಡಮ್, ಅವ್ರು ಬಂದಿದ್ದಾರೆ ಸರ್. ಹೌದು, 2 ವರ್ಷಗಳಿಂದ ನಾನ್ ಬಂದು 6 ತಿಂಗಳಾಯ್ತು ಸರ್. ಅವ್ರದ್ದು ಸುಮಾರು 2012 ಅಲಿತಾ ಇದ್ದೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ಅವ್ರಿಗೆ ಎಂಡರ್ಸ್ಮೆಂಟ್ ಕೊಟ್ಟಿದೀವಿ. ಅವ್ರ ದಾಖಲೆಗಳು ಕೊಟ್ಟಿರ್ಲಿಲ್ಲ ಕೆಲವು, ಆ ದಾಖಲೆ ಕೊಡಿ ಅಂತ ಲಾಸ್ಟ್ ಟೈಮ್ ಎಂಡರ್ಸ್ಮೆಂಟ್ ಕೊಟ್ಟಿದ್ದಕ್ಕೆ ಮತ್ತೆ ಅವ್ರ ದಾಖಲೆ ತಂದ್ಕೊಟ್ಟಿದ್ದಾರೆ. ಅದಕ್ಕೆ ಕೂಡಲೇ ಹೋಗ್ಬಿಟ್ಟು ಮಹಜರ್ ಮಾಡ್ಕೊಂಡು ಅವ್ರದ್ದು ಜಾಗ ಏನಿದೆಯೋ ಅದಕ್ಕೆ ನಾವು ಮಹಜರ್ ಮಾಡಿ ಖಾತೆ ಮಾಡ್ಕೊಡ್ತೀವಿ. ಕರಾವಸಲಿ ಮಾಡ್ತಾ ಇರೋದು ಅವತ್ತು ಜಮಾ ಆಗ್ತಾ ಇಲ್ಲ ಬ್ಯಾಂಕ್ ಅಕೌಂಟ್ಗೆ? ಇಲ್ಲ ಸರ್, ಎಲ್ಲ ಜಮಾ ಮಾಡ್ತಿದೀವಿ ಸರ್. ಯಾವ್ದು ಆತರ ಇದಾಗಿಲ್ಲ. ನೀವು ಬಂದಾಗಿಂದ ಕರೆಕ್ಟ್ ಆಗೈತೆ. ಹಿಂದೂದವ್ರದ್ದು ಅದೇ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳ್ತೀವಿ. ಹಿಂದಿಂದು ಗೊತ್ತಿಲ್ಲ ಸರ್. ನಾನ್ ಬಂದಾಗ್ಲಿಂದ ಕರೆಕ್ಟ್ ಆಗಿ ವಸತಿ ಮಾಡೋದು ರೆಮಿಟ್ ಮಾಡ್ತಾ ಇದೀವಿ, ನಾವು ಬ್ಯಾಂಕ್ ರೆಮಿಟ್ ಮಾಡ್ತಾ ಇದೀವಿ. ಈ ಪಂಚಾಯತಿನಲ್ಲಿ ಅಧ್ಯಕ್ಷರವರು ಪ್ರತಿಯೊಬ್ಬ ಸರ್ವಾಧಿಕಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜನ ಸಾರ್ವಜನಿಕರು. ಅದಕ್ಕೆ ತಾವೇನ್ ಹೇಳ್ತಾರೆ, ತಾವೇನ್ ಕ್ರಮ ತಗೊಂಡಿದ್ದೀರಾ ಅವ್ರ ಮೇಲೆ? ಸರ್ ಕ್ರಮ ಅಂತ ಏನು ತಗೊಂಡಿಲ್ಲ. ಅವರು ಹೇಳ್ತಾರೆ ಸರ್, ನಮ್ಮನ್ನ ಕೇಳ್ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು ಸರ್, ನಿಜ. ನನ್ನ ಅಧ್ಯಕ್ಷರ ಗಮನಕ್ಕೆ ತಂದಾಗ ಅವರು 1 ನಿಮಿಷ ಇರ ಮತ್ತೆ ನಮ್ಮ ಮನೆಯವ್ರನ್ನ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರನ್ನ ಕೇಳಿ ತಿಳ್ಕೊಂಡು ಮತ್ತೆ ರಿಪ್ಲೈ ಮಾಡ್ತಾರೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳು ಗಮನಕ್ಕೆ ತಂದೀನಿ ಸರ್. EO ಸಾಹೇಬ್ರ ಗಮನಕ್ಕೆ ನಾನು ಮೌಖಿಕವಾಗಿ ತಂದೀನಿ ಸರ್. ರಿಟರ್ನ್ ಅಲ್ಲಿ ಕೊಟ್ಟಿಲ್ಲ, ಮೌಖಿಕವಾಗಿ ತಿಳಿಸಿದೀನಿ ಸರ್ ವಿಷಯ ಹಿಂಗಿದೆ. ಮೌಖಿಕವಾಗಿ ಕೊಟ್ಟಿದ್ದೀನಲ್ವಾ ಅಂತ ನಾನು ರೈಟಿಂಗ್ ಅಲ್ಲಿ ಕೊಟ್ಟಕ್ ಹೋಗಿಲ್ಲ ಸರ್. ಮೌಖಿಕವಾಗಿ ತಿಳಿಸಿರೋದ್ರಿಂದ ಸರ್ ನಮಸ್ತೆ. ನಾವು ಸದಸ್ಯರು ಪಂಕಜ ಅಂತ ಸರ್. ಇಲ್ಲಿ ಇವರು ಸೌಮ್ಯ ಅಂತ ಬಂದಿದ್ದಾರೆ PDO ಮೇಡಮು. ಅವ್ರು ಬಂದು 6 ತಿಂಗಳಾಗಿದೆ. 6 ತಿಂಗಳಾದ್ರೂ ಒಂದೇ ಒಂದ್ಸಲ ಮೀಟಿಂಗ್ ಕರೆದಿದ್ದಾರೆ ಅಷ್ಟೇ, ಬಾಡಿ ಮೀಟಿಂಗ್ ಅಂತ. 3 ತಿಂಗಳಿಗೆ ಒಂದ್ಸಲ ಬಾಡಿ ಮೀಟಿಂಗ್ ಕರೆದಿದ್ದಾರೆ. ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಕರೀರಿ ಅಂತ ಇಲ್ಲಿಗೆ 2 ವರ್ಷದಿಂದ ಹೇಳ್ತಾ ಇದ್ರು. 3 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಕರೆದಿದ್ದಾರೆ ಸರ್. ಇಶ್ಯೂ ಆಗ್ತಾ ಇಲ್ಲ ಸರಿಯಾಗಿ. ಹಿಂದೆ ಇದ್ದವರು ತಿಂಗಳಿಗೆ ಒಂದ್ಸಲ ಕರಿತಾ ಇದ್ರು ಸರ್. ಅವ್ರು ಹಿಂದೆ ಇದ್ದವರು ಇವ್ರು 6 ತಿಂಗಳಿಂದ ಆರು ತಿಂಗಳಿಂದ ಒಂದೇ ಮೀಟಿಂಗು ಸರ್. ಇದು 2ನೇ ಮೀಟಿಂಗು ನಮ್ಗೆ ನೋಟಿಸೇ ತಲುಪಿಲ್ಲ. 1ನೇ ಮೀಟಿಂಗು ನೋಟಿಸ್ ತಲುಪಿತ್ತು, ಈ ಮೀಟಿಂಗಲ್ಲಿ ತಲುಪೇ ಇಲ್ಲ. ಪ್ರಶ್ನೆ ಮಾಡೋರು ಏನು ಹೇಳ್ತಾರೆ ಮೇಡಮ್? ಪ್ರಶ್ನೆ ಮಾಡಿದ್ರೆ ಮೀಟಿಂಗಲ್ಲಿ ಕೇಳಿದ್ರೆ, ಆದರೆ 1ನೇ ಮೀಟಿಂಗಲ್ಲಿ ಕೇಳಿದ್ದಕ್ಕೆ ಆಯಿತು ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿಗೆ 6 ತಿಂಗಳಾಗಿದೆ ಅಂದರೆ ಫಸ್ಟಿಗಲ್ಲಿಗೆ 2 ತಿಂಗಳು ಅವ್ರು ಬಂದು 2 ತಿಂಗಳಿಗೆ ಒಂದ್ಸಲ ಕರೆದಿದ್ರು. ಇವಾಗ 3 ತಿಂಗಳಾಗಿದೆ, ಇವಾಗ ಒಂದ್ಸಲ ಕರೆದಿದ್ದಾರೆ. ಇವತ್ತು ಅದ್ರ ಮೀಟಿಂಗ್ ಇಲ್ಲ. ಅದು ಮೀಟಿಂಗ್ ಕರೆದಿದ್ದಾರೆ, ನಮಗೆ ನೋಟಿಸ್ ಇಶ್ಯೂ ಆಗಿಲ್ಲ ಸರ್. ಯಾರೋ 3 ಇಶ್ಯೂ ಆಗಿದೆ.
ಈ ಸಾರ್ವಜನಿಕರು ದೂರುಗಳ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು? ಸಾರ್ವಜನಿಕರಲ್ಲಿ ಯಾವ ಈ ಸೊತ್ತು ಇವ್ಯಾವು ಸರಿಯಾಗಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಸದಸ್ಯರಾಗಿ ತಾವೇನು ಆಕ್ಷೇಪಣೆ ಮಾಡಿಲ್ವ ಮೇಡಮ್? ಸರ್ ನಾವು ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ನಾವು ಬಂದಾಗ ಆಕ್ಷೇಪಣೆ ಮೇಡಮ್, ಆಕ್ಷನ್ ಪ್ಲಾನ್ ನಾವು ಬಂದಾಗ ಅವ್ರು ಇರಲ್ಲ, ಅವರು ಟೈಮ್ ಕರೆಕ್ಟಾಗಿ ಬರಲ್ಲ. ನಾವು ಯಾವಾಗಲೂ ಒಂದು ಟೈಮ್ ಬಂದಿರ್ತೀವಿ. ನಾವು ಸರ್ ನಾವೆಲ್ಲ ಏನು PhD ಮಾಡಿದ್ದೀವಿ ಸರ್, ಎಲ್ಲ ಕೂಲಿ ಮಾಡ್ಕೊಂಡು ಊಟ ಮಾಡೋರು. ನಾವು ಅಲ್ಲಿ ಹೋಗಿರ್ತೀವಿ, ನಾವು ಯಾವಾಗಲೂ ಫ್ರೀ ಇದ್ದಾಗ ಬಂದಿದ್ದಾಗ ಅವ್ರು ಇರಲ್ಲ. ನಾವು ಕೇಳಿದ್ರೆ ಮೀಟಿಂಗ್ ಹೋಗಿದ್ದೀವಿ, ಅಲ್ಲೋಗಿದ್ದೀವಿ, ಇಲ್ಲೋಗಿದ್ದೀವಿ ಅಂತ ಹೇಳ್ತಾರೆ. ಅದೇ ಈಗ ಅವ್ರ ಅಧಿಕಾರಿಗಳು ಏನ್ ಹೇಳ್ತಿದಾರೆ ಅಂದ್ರೆ, ಒಂದ್ ಮೀಟಿಂಗ್ ಅಲ್ಲ ಗಲಾಟೆ ಆಯ್ತು, ಗಲಾಟೆ ಆದ್ಮೇಲೆ ಇವ್ರು ಯಾರು ನಾವು ಪ್ರಶ್ನೆ ಮಾಡಿದ್ಮೇಲೆ ಯಾವುದೇ ರೀತಿ ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಲಿ ಬರ್ತಿಲ್ಲ ಪಂಚಾಯತಿ ಕಡೆ ಅಂತ ಹೇಳ್ತಿದ್ದಾರೆ ಸರ್. ಅವರು ಸ್ಪಂದಿಸ್ತಾ ಇಲ್ಲ ಸರ್, ಅದಕ್ಕೆ ಬರ್ತಾರೆ. ಸ್ಪಂದಿಸಿದ್ರೆ ಎಲ್ಲ ಸದಸ್ಯರು ಬರ್ತಾ ಇದ್ರು. ಇಒ ಹತ್ರ ಹೋಗಿದ್ದಾರೆ, MLA ಹತ್ರ ಹೋಗಿದ್ದಾರೆ, CO ಹತ್ರ ಹೋಗಿದ್ದಾರೆ, ಅವರು ಸ್ಪಂದಿಸ್ತಾ ಇಲ್ಲ. ಹೇಳಿ, ನಿಮ್ಮ ಗಂಡ ಬಂದು ಸರ್ವಾಧಿಕಾರ ಮಾಡ್ತಿದಾರೆ ಅಂತ ಆರೋಪ ಮಾಡ್ತಿದ್ದಾರೆ, ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ನಾವು ಹೆಂಗೋ ಅವ್ರು ಒಳಗಡೆ ಬಂದೇ ಇಲ್ಲ. ಏನೋ ನಮಗೆ ಗೊತ್ತಾಗ್ತಿದ್ದು ಕೇಳಿದ್ರೆ ಅವರು ಮೀಟಿಂಗ್ ಆದ್ಮೇಲೆ ಬಂದು ಕೇಳ್ತಾರೆ ಹೊರತು ಅವ್ರಿಂದ ಒಳಗಡೆ ಬಂದಿಲ್ಲ. ಅಧಿಕಾರಿಗಳು ಇದಾರಲ್ಲ ಮೇಡಮ್ ಕೇಳಲಿಕ್ಕೆ, PDO ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವ್ರನ್ನೇ ಕೇಳಿದ್ವಿ. ಅವ್ರು ಕೇಳ್ತಾ ಇದಾರೆ ಬಂದು. ಅವ್ರಿಗೆ ಏನಾದ್ರು ಇರೋದು ಹೇಳೋದು. ಅಲ್ಲ, ನೀವು ಕೇಳ್ಬೇಕಾ ಅವ್ರು ಕೇಳ್ಬೇಕಮ್ಮ? ಯಾವ್ದು? ನಿಮ್ಮ ಪತಿಯವರು ಬಂದು ಅಧಿಕಾರಿಗಳಿಗೆ ಅಥವಾ ನೀವೇನಾದ್ರೂ ಹೇಳ್ತಾ ಇದ್ದೀರಾ? ಏನಾದ್ರೂ ನಮಗೆ ಗೊತ್ತಾಗ್ತಿದ್ದು ನಾವು ಕೇಳ್ತೀವಿ ಸರ್. ಅಲ್ಲ, ಅಧಿಕಾರಿಗಳು ಕೇಳ್ತಿದ್ದೀರಾ, ಬೇರೆ ಕೇಳ್ತೀರಮ್ಮ? ಅಧಿಕಾರಿಗಳು ಏನು ಕೇಳ್ತಿರ್ಲಿಲ್ಲ. ನಿಮ್ಮ ಮನೆಯವ್ರು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು PDO ಅವ್ರ ಆರೋಪ ಇದೆ ನಿಮ್ಮ ಪತಿಯವ್ರ ಮೇಲೆ. ಇಲ್ಲ ಆ ಥರ ಏನೂ ಮಾಡಿಲ್ಲ ನಮ್ಮ ಮನೆಯವರು. ನಮಗೆ ಬಂದು ಮೀಟಿಂಗ್ ಮುಗಿದ್ಮೇಲೆ ಕೇಳಿದ್ರು. ನಾವು ಏನಾದ್ರು ಗೊತ್ತಿಲ್ಲ, ಮೀಟಿಂಗ್ ಹಾಲಲ್ಲೇ ಬಂದು ಲೆಕ್ಕ ಕೇಳಿದ್ರಂತಲ್ಲ. 14 ಜನನು ಕೇಳಿ ಸರ್ ನೀವು. ಎಂದೂ ಅವ್ರ ಒಳಗಡೆ ಬಂದೇ ಇಲ್ಲ. ಆಗ್ತಾ ಇಲ್ಲ ನಮ್ಗೆ, ನಾವೇನಕ್ಕೆ ಬರಬೇಕು ಅಂತ ಅವರು ಗಲಾಟೆ ಮಾಡ್ತಾರೆ. ಈಗ ಮೆಂಬರ್ಗಳೆಲ್ಲ ಬೇಜಾರು ಮಾಡ್ಕೊಂಡಿದಾರ, ಯಾರಿಗೂ ನೋಟಿಸ್ ಜಾರಿ ಆಗಿಲ್ಲ. ಒಂದ್ ಮೀಟಿಂಗ್ ಕಾಲ್ ಆದ್ರೆ ಈಗ 2 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಕಾಲ್ ಮಾಡಕ್ಕಾಗುತ್ತಾ ಸರ್? ಅದೇ ಈಗ 2-3 ಜನಕ್ಕೆ ನೋಟಿಸ್ ತಲುಪಿದೆ, 11 ಜನಕ್ಕೆ ನೋಟಿಸ್ ತಲುಪಿಲ್ಲ ಅಂತ ಆರೋಪ ಆಯ್ತಲ್ಲ. ಅದೇ ಹೇಳಿದ್ದೀನಿ ರಾತ್ರಿ ಮೇಡಮ್ಗೆ, ನನಗೆ ಆ ವಿಷಯ ಗೊತ್ತಾಗ್ತಾಳೆ. ನಾನು ಹೇಳಿದ್ದೀನಿ ಮೇಡಮ್ ಅವ್ರಿಗೆ, ನಾನು ಇಲ್ಲಿ ಮೀಟಿಂಗ್ ಅಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ. ಈಗ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಅವ್ರಿಗೆ ತಿಳಿಸ್ಬೇಕು, ಮೀಟಿಂಗ್ ಕಾಲ್ ಮಾಡೋರು ತಿಳಿಸ್ಬೇಕು ಅಲ್ವಾ ಸದಸ್ಯರಿಗೆ? ತಿಳಿಸ್ಬೇಕಾಗಿತ್ತು. 3 ಜನಕ್ಕೆ ಮಾತ್ರ ನೋಟಿಸ್ ಹೋಗಿದೆ, 11 ಜನಕ್ಕೆ ನೋಟಿಸ್ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾಳೆ ಇಲ್ಲ ಮೀಟಿಂಗ್ ಅಂತ ಮೇಡಮ್ ಅವ್ರು ಮೆಸೇಜ್ ಮಾಡ್ಬೋದಾಯ್ತು. ನರಸಿಂಹಮೂರ್ತಿ ಅಂತ ಮೆಂಬರು, ತಿಮ್ಮನಹಳ್ಳಿ ನಿಟ್ಟಳ್ಳಿ ಕ್ರಾಸು, ಎಲ್ಡೂರು, ಲಿಂಗಜಿಂಪಳ್ಳಿ. ಅದು ಇದು ಆಡಳಿತ ಸರಿ ಇಲ್ಲ. ಇವ್ರಿಗೂ ಹೇಳಿದ್ದೀವಿ ಒಂದ್ಸಲ, ಪರಮೇಶಪ್ಪ ಅವ್ರಿಗೆ ಹೇಳಿದ್ದೀವಿ, CO ಅವ್ರಿಗೆ ಹೇಳಿದ್ದೀವಿ, ಏನು ಕ್ರಮ ತಗೊಂಬಲಿಲ್ಲ ಅವರು. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಒಂದು ಲೈಟ್ ಹಾಕ್ಸೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಲೈಟ್ ಹಾಕ್ಸೋನಿಗೆ ಸಂಬಳ ಮಾಡಿಲ್ವಂತೆ, ಅವ್ನು ಬರ್ತಾ ಇಲ್ಲ. ಫೋನ್ ಮಾಡಿರೋ ಅವನ ಹತ್ರ ಫೋನೇ ಇಲ್ಲ, ಎತ್ತೋದು ಇಲ್ಲ, ಹಂಗಾಗೈತೆ ಸರ್. ಅದರಿಂದ ಏನು ಸಮಸ್ಯೆ. ಯಾವಾಗಲಿಂದ ಈ ಸಮಸ್ಯೆ? ಇವ್ರು ಬಂದಾಗಲಿಂದ ಸರ್, ಮೇಡಮ್ ಅವ್ರು ಬಂದಾಗ. ಯಾವಾಗಲಿಂದ ಸಮಸ್ಯೆ? ಅಲ್ಲೇ ಒಂದು 3 ತಿಂಗಳಿಂದ ಸರ್. 3 ತಿಂಗಳಿಂದ ಸಮಸ್ಯೆ. ಅದಕ್ಕಿಂತ ಮುಂಚೆ ಪರವಾಗಿರಲಿಲ್ಲ ಸರ್. ಲೈಟು ಮತ್ತೊಂದು ಆಗ್ತಾ ಇದೆ, ಈ ನಡುವೆ ಆಗ್ತಾ ಇಲ್ಲ ಸರ್. ಇವರು ಈಗೇನು ಈಗ ಪ್ರೆಸೆಂಟ್ ಈಗ ಬಂದಿರೋ ಅಂತ ಅಭಿವೃದ್ಧಿ ಅಧಿಕಾರಿಗಳು ಬಂದ್ಮೇಲೆ ಈ ರೀತಿ ಆಗ್ತಿದ್ಯಾ, ಇಲ್ಲ ಮುಂಚೆಯಿಂದ ನಿಮಗೆ? ಏನೋ ಫಸ್ಟ್ ಅವರು ಲೈಟ್ ಹಾಕೋರು, ಇವಾಗ ಫೋನೇ ಎತ್ತುತ್ತಾ ಇಲ್ಲ. ಪೆಟ್ರೋಲ್ಗೆ ಕಾಸಿಲ್ಲ, ಎಲ್ಲಿ ಬರಲಿ ಅಂತ. ಈ ಇದು ಕಂದಾಯದ ದುಡ್ಡು ಎಲ್ಲೋಗುತ್ತೆ? ಎಲ್ಲೋಗುತ್ತೆ ಸರ್. ಇವ್ರು ಮೀಟಿಂಗ್ ಕರೆದಿದ್ರೆ ಸರ್ ನಮಗೆ ಗೊತ್ತಾಗೋದು. ನೀವು ಮೀಟಿಂಗ್ ಕರೀರಿ ಅಂತ ಕೇಳೇ ಇಲ್ವಾ ಸದಸ್ಯರು? ಅದೇ ಇವ್ರು ಕೇಳವ್ರ ಅಧ್ಯಕ್ಷರು, ಅವ್ರು ಹಾಕಿಲ್ಲ. ನಾವು ಫಸ್ಟ್ ಹೇಳಿದ್ವಿ, ನಾವು ಫಸ್ಟ್ ಸದಸ್ಯರಾದಾಗಲೇ ತಿಂಗಳಿಗೊಂದು ಮೀಟಿಂಗು ಅಂತ. ಅವ್ರು ಫಸ್ಟ್ ಇದ್ದವರೆಲ್ಲ ತಿಂಗಳಿಗೊಂದು ಮೀಟಿಂಗ್ ಮಾಡೋರು, ಅವಾಗೇನು ಸಮಸ್ಯೆ ಇರಲಿಲ್ಲ. ಇವ್ರು 3 ತಿಂಗಳಿಂದ ಮಾಡೇ ಇಲ್ಲ, ಇವ್ರು ಒಂದು ಮಾಡ್ಯವ್ರಷ್ಟೇ. ಈಗ ಇಲ್ಲಿ ಅಧ್ಯಕ್ಷರು ಯಾರಿರೋದು? ಶೈಲೇಜಮ್ಮ ಲೇಡೀಸು. ದರ್ಬಾರ್ ಮಾಡ್ತಿರೋದು ಯಾರು? ಶೈಲೇಜಮ್ಮ ಅವರೇ. ಹೌದಾ? ಅವ್ರು ಆರೋಪ ಮಾಡ್ತಿರಲ್ಲ, ಅವ್ರ ಪತಿ ಬಂದು ಇಲ್ಲಿ ದರ್ಬಾರ್ ಮಾಡ್ತಿದಾರೆ. 1 ದಿವಸಕ್ಕೂ ಬಂದಿಲ್ಲ ಅವರು, ಪ್ರಸನ್ನಪ್ಪ ಅವರು. ನನ್ನ ಹೆಸರು ವೆಂಕಟರಾಮ. ಯಾವ ಊರು? ನಂಜಾಪುರ. ಹೇಳಿ, ನಿಮ್ ಸಮಸ್ಯೆ ಏನು? ಸಮಸ್ಯೆ ಈ ಸೊತ್ತನ್ನು ಖಾತೆ ಮಾಡ್ಕೊಡ್ಬೇಕು ಸೈಟಿಂದು. ಅದು ವರ್ಷದ ಮೇಲೆ ಆಗೈತ್ರೆ. ಪಾಪ ಇವ್ರು ಮೊನ್ನೆ ಬಂದಿರೋದು, ಅವ್ರಿಗೆ ಇನ್ನೂ ಗೊತ್ತಿರಲಿಲ್ಲ. ಇನ್ನ ಪಬ್ಲಿಕ್ ಇವಾಗಲೇ ತಿಳಿಸಿರೋದು ನಾವು. ಅವರು ಕೋರ್ಟ್ ನಿಂದ ಎಲ್ಲ ರೆಕಾರ್ಡ್ ಕೊಟ್ಟಿದ್ರು ನಮ್ಗೆ. ಅದ್ ನೀವು ಸೊತ್ತು ಸ್ವಾಧೀನ ತಗೋಬೋದಪ್ಪ. ಡಾಕ್ಯುಮೆಂಟ್ ಲೇಟ್ ಆಗಿ ಕೊಟ್ರಾ? ಇಲ್ಲ ಎಲ್ಲ ಕೊಟ್ಬಿಟ್ಟಿದ್ವಿ. ಮತ್ತೇನೆ ಕುಮಾರಸ್ವಾಮಿ ಇದ್ದಾರಿಂದ ಕೊಟ್ಟಿದ್ವಿ. ಅವ್ರು ರಿಟೈರ್ಡ್ ಆಗೋದು, ಒಬ್ರು ಹೋಗೋದು ಬರೋದು, ರಿಟೈರ್ಡ್ ಆಗೋದು ಹಿಂಗೆ ಆಗೋಯ್ತು. ಅದಕ್ಕೋಸ್ಕರ ಮೊನ್ನೆ ಕೋರ್ಟ್ಗೆ ಆಗಿದ್ವಿ ಅಂತ ಯಾರೋ ಒಬ್ರು ಹೇಳಿದ್ರು ಹಂಗಂತ. ಇನ್ನೊಬ್ರು ಯಾರೋ ಕಿರಿಕಿರಿ ಮಾಡಕ್ಕೆ ಅದು ಕೋರ್ಟಿಂದ ಬಂದ್ಬಿಡ್ರಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಎಲ್ಲ ತಡೆದ್ರು. ಅದ್ ಬಂದ್ಮೇಲೆ ಮಾಡ್ಕೊಟ್ಬಿಡೋಣ, ಮಾಡಿಸ್ಕೊಡ್ತೀವಿ ಅಂತ ಅಂದ್ರು. ಅದಕ್ಕೋಸ್ಕರ ಲೇಟ್ ಮಾಡಿದ್ವಿ. ಇವತ್ತು ಕಮಿಟಿ ಐತೆ ಅಂತ ಹೇಳಿ ಮೀಟಿಂಗ್ ಹೇಳಿದಕ್ಕೋಸ್ಕರ ನಾನು ಬಂದೆ. ನೋಟಿಸ್ ಕೊಟ್ಟಿದ್ರ ನಿಮ್ಗೆ ಮೀಟಿಂಗ್ ಐತೆ ಅಂತ? ಇಲ್ಲ, ನಮಗ್ ನೋಟಿಸ್ ಏನ್ ಕೊಟ್ಟಿಲ್ಲ.
ರೈತರಿಗೆ. ಹ್ಞೂ ಮೇಲೆ ಜಗಳಕ್ಕೆ ಬರ್ತೀರಾ ಹಂಗೆ ಹಂಗೆ ಅಂತ. ಇಷ್ಟು ದಿನ ಏನಾಗೈತೆ ನಮಗೆ ತಿಳಿಸಿ ಮಾಹಿತಿ ಕೊಡಿ, ಯಾರ್ದು ಏನೈತೆ ಅನ್ನೋದು ಮಾಹಿತಿ ಕೊಡ್ರಿ ಅಂತಲೂ ಕೇಳಿದ್ವಿ ನಾವು. ಇಲ್ಲಿವರೆಗೂ ಏನು ಬಂದಿಲ್ಲ ನಮಗೆ, ಏನು ಎತ್ತ ಅಂತಂದು ಅಳತೆ ಮಾಡಿ ನೋಡಿ ಕೊಟ್ಟಿಲ್ಲ. ನಾನು ಕೋಡುಗದಲ್ಲ ಇದೇ ಗ್ರಾಮದನು, KT ನರಸಿಂಹಮೂರ್ತಿ ಅಂತ, ದಲಿತ ಸಂಘಟನಾ ಸಂಚಾಲಕ. ಹಂಗಾಗಿ ಮೇಡಮ್ ಅವ್ರು ಬಂದು ಒಂದು 4-5 ತಿಂಗಳಾಗೈತೆ. ಈ ಕಮಿಟಿಗೂ ಮತ್ತು ಅಧಿಕಾರಿಗಳಿಗೆ ಹೊಂದಾಣಿಕೆ ಇಲ್ಲದೇ ಏನೂ ಕೆಲಸಗಳಾಗ್ದಂಗೆ ನಿಂತೋಗಿದ್ದಾರೆ. ಜೊತೆಗೆ ಅವರಿಗೆ ಇವರು ಸ್ಪಂದಿಸ್ತಾ ಇಲ್ಲ, ಇವರು ಅವ್ರಿಗೆ ಸ್ಪಂದಿಸ್ತಾ ಇಲ್ಲ. ಆಯಮ್ಮ 4-5 ತಿಂಗಳಾಗೈತೆ ಬಂದು. ಜೊತೆಗೆ ಆಯಮ್ಮಂದು ಏನು ಅವ್ಯವಹಾರ ಆಗಲಿ ಇನ್ನೊಂದಾಗಲಿ ಏನು ಅಂಥ ಅವ್ಯವಹಾರಗಳು ಕಾಣ್ತಾ ಇಲ್ಲ. ಯಾವುದನ್ನು ಗುಳುಮಾಗಿರೋದು ಇಲ್ಲ, ಯಾವುದನ್ನು ಖಾತೆ ಮಾಡೋಕ್ಕೆ ಬೇಡಿಕೆ ಇಟ್ಟಿರೋದು, ಯಾವನ ಹಣದ ಆಮಿಷಗಳಿಗೆ ಏನು ನಾವು ಇದುವರೆಗೂ ಏನೂ ನೋಡಿಲ್ಲ. ಕಾರಣ ಗೊತ್ತಿಲ್ಲ. ಆಯಮ್ಮ ಯಾಕೆ ಅದೇನೋ ಬಂದಾಗಲಿಂದ ಆಯಮ್ಮಗೆ ಆಡಳಿತ ಮಾಡೋಕ್ಕೇನೆ ಅವಕಾಶ ಕೊಡ್ತಾ ಇಲ್ಲ, ಅವಕಾಶ ಇಲ್ಲ. ಇದು ಕಾರಣ ಏನಂತ ನಮಗೆ ಒಂಥರ ಕನ್ಫ್ಯೂಸ್ ಆಗ್ತಾ ಇದೆ. ಆದ ಕಾರಣ ನೀವುಗಳೆಲ್ಲ ನ್ಯಾಯ ಕೊಡಿಸ್ರಿ ಅಂತ ನಿಮ್ಮಲ್ಲೇ ನಾನು ಕೇಳ್ಕೊಂತೀನಿ. ಇದು ಕಾರಣ ಏನಂತ ಎಲ್ಲ ಪರಿಶೀಲನೆ ಮಾಡಿ ನೀವೇ ಕಾರಣ ಏನಂತ ನೀವೇ ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ಅಕಸ್ಮಾತ್ ಏನನ್ನ ಯಾರಿಗನ್ನ ಮೇಲ್ಪಟ್ಟ ಅಧಿಕಾರಿಗಳಿಗೆ ಅವರು ಕೊಡ್ಬೋದಿತ್ತಲ್ಲ, ಒಂದು ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ನನಗೆ ಅದಕ್ಕೆ ನಾನು ಅಡ್ಡಿಪಡಿಸ್ತಾ ಇದ್ದಾರೆ ಅಂತ. ಏನೋ ಅದು ಅವ್ರನ್ನೇ ಕೇಳ್ಬೇಕು ನೀವು. ನಮ್ಮ ಹೆಸರು ಲಕ್ಷ್ಮಮ್ಮ ವೆಂಕಟರಮಣಪ್ಪ, ಬಡ್ಚೌಡ್ನಳ್ಳಿ. ನಮ್ಮ ಮಾವರಿಗೆ 1958ನೇ ಇಸ್ವಿಯಲ್ಲಿ 6ನೇ ತಾರೀಕು 1ನೇ ತಿಂಗಳು ಹಕ್ಕುಪತ್ರ ವಿತರಣೆ ಆಗಿದ್ದು ಸರ್ಕಾರದಿಂದ. ಅವತ್ತಿನಿಂದಲೂ ನಮಗೆ ಗೊತ್ತಿರಲಿಲ್ಲ, ನಾವು ಇರಲೂ ಇಲ್ಲ. ನಾವು ಇತ್ತೀಚೆಗೆ ಬಂದ ಮೇಲೆ ಅವರು ಇಟ್ಬಿಟ್ಟು ಅನ್ಎಜುಕೇಟೆಡ್ ನಮ್ಮ ಮಾವರು ಗೊತ್ತಾಗದೆ ಒಂದು ಇದರಲ್ಲಿ ಇಟ್ಕೊಂಡಿದ್ರು. ಅದನ್ನು ಬೆಳಕಿಗೆ ಬಂದ ಮೇಲೆ ಒಂದು ಸಾರಿ ಇದು ಮಾಡಿಸಿದ್ವಿ, ಏನು ಪಂಚಾಯತಿಗೆ ಅರ್ಜಿ ಕೊಟ್ವಿ. ಅಲ್ಲಿಂದಲೂ ಇದಾಯ್ತಾಯಿತು. ಪಕ್ಕ ಸರ್ವೆ ನಂಬರು ಇತ್ತು ದಾಸೇಗೌಡ್ರದ್ದು. ನಾವು ಮನೆ ಕಟ್ಟೋಕ್ಕಲ್ಲಿ ಇದಕ್ಕೆ ಹೋದಾಗ ಅವ್ರೇನು ಮಾಡಿದ್ರು, 2010ರಲ್ಲಿ ಕೋರ್ಟ್ಗೆ ಹಾಕಿದ್ರು. ಅಲ್ಲಿಂದ ಈ ಕಡೆ 12ರವರೆಗೂ ಕೋರ್ಟ್ ನಡೀತು. ಅದು ಕೋರ್ಟು ನಮ್ಮಂತೆ ಆಯಿತು. ಆವತ್ತಿನಿಂದಲೂ ಪಂಚಾಯತಿಗೆ ಅರ್ಜಿಗಳು ಕೊಡ್ತಲೇ ಇದ್ದೀವಿ. ಆವತ್ತಿನಿಂದ ಸ್ಪಂದನೆ ಆಗ್ತಾಯಿಲ್ಲ. ಅರ್ಜಿಗಳಿಗೆ ತಿರಸ್ಕಾರ ಮಾಡ್ತಾವ್ರೆ. 2010ರಿಂದಲೂ ತಿರಸ್ಕಾರ ಮಾಡ್ತಾವ್ರೆ. ಅದನ್ನು ಒಬ್ಬರು ಅಲ್ಲ ಇಬ್ಬರು ಬಂದು ನಮಗೆ ಕಿರುಕುಳ ಕೊಡ್ತಾಯಿದ್ರು. ಈ ಸೈಟು ನಮ್ಮದು, ಈ ಸೈಟು ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಖಾತೆ ಮಾಡಲಿಕ್ಕೆ? ಅಧಿಕಾರಿಗಳು ನೋಡಮ್ಮ, ನಾವು ಏನು ಹೇಳ್ತಾ ಇಲ್ಲ, ಇವತ್ತು ಬಾ, ನಾಳೆ ಬಾ, ಇವಾಗ ಆಗಲ್ಲ, ಇನ್ನು ವಾರ ಬಿಟ್ಟು ಬಾ, 15 ದಿನ ಬಿಟ್ಟು ಬಾ ಅಂತ. ಎಷ್ಟು ಅರ್ಜಿ ಕೊಟ್ಟಿದ್ದೀರಾ ಇಲ್ಲಿವರೆಗೂ? ಸುಮಾರು ಒಂದು 7-8 ಅರ್ಜಿ ಕೊಟ್ಟಿದ್ದೀವಿ ಸರ್. ಅದಕ್ಕೆಲ್ಲ ಎಂಡೋರ್ಸ್ಮೆಂಟ್ ತೊಗೊಂಡಿದ್ದೀರಾ? ಎಲ್ಲದಕ್ಕೂ ಇಲ್ಲ, ಮೊದಲು ಗೊತ್ತಾಗ್ತಿರ್ಲಿಲ್ಲ ಎಂಡೋರ್ಸ್ಮೆಂಟ್ ತಗೋಬೇಕು ಅಂತಂದು. ಇತ್ತೀಚೆಗೆ 2021ರಿಂದ ಈ ಕಡೆ ಸೀಲು ಸೈನ್ ಹಾಕ್ಸ್ಕೊಂಡು ತಗೊಂಡಿದ್ದೀವಿ ಸರ್. ಏನು ಹೇಳ್ತಾರೆ ಅದಕ್ಕೆ? ಇವತ್ತು ನಾಳೆ ಅಂತಾರೆ. ಯಾರೋ ಮಧ್ಯೆ ಒಬ್ಬರು ಮಂಜುನಾಥ್ ರಾಮಯ್ಯ ಅನ್ನೋರು ಸರ್ವೆ ಆಫೀಸಲ್ಲಿ ಅವರು ಬಂದು ಏನು ಹೇಳೋಗ್ತಾರೋ ಗೊತ್ತಿಲ್ಲ. ಅವರು ಅರ್ಜಿ ಕೊಟ್ಟವ್ರೆ ಅಂತಂದು ಒಂದು ಸಾರಿ ಹೇಳಿದ್ರು. ಅವರು ದಾಖಲಾತಿ ತರಿಸ್ಕೊಂಡು ಪರಿಶೀಲನೆ ಮಾಡಿ ನಿಮಗೆ ಖಾತೆ ಮಾಡಿಕೊಡ್ತೀವಿ ಅಂದರೆ ಅವ್ರದ್ದು ಏನೊಂದು ದಾಖಲಾತಿಗಳಿಲ್ಲ. ಖಾತೆ ಆಗಿಲ್ವಾ ನಿಮಗೆ? ಆಗಿಲ್ಲ, ಇನ್ನೂ ಇವತ್ತು ಆಗಿಲ್ಲ. ಬಂದು ಕೇಳಿದವಾಗೆಲ್ಲ ಮೊದಲು ಸಾರಿ ಈ ಮೇಡಮ್ ಅವರು ಸೌಮ್ಯಾವತಿ ಅವ್ರು ಬಂದಾಗ್ಲಿಂದಲೂ 3 ಅರ್ಜಿ ಕೊಟ್ವಿ. ಮೊದಲೊಂದು ಅರ್ಜಿ ಕೊಟ್ವಿ, ಅದಕ್ಕೆ ಸ್ಪಂದನೆ ಆಗಲಿಲ್ಲ. ತಿರುಗಿ ಮತ್ತೆ ಕೊಡೋದಕ್ಕೆ ಮೊದಲೇ ಕೊಟ್ಟಿದ್ಯಮ್ಮ, ನಾನು ಕೊಡೋದಿಲ್ಲ, ಮತ್ತೆ ಮಾಡೋಕೆ ನಾವು ತಗೊಳ್ಳಲ್ಲ ಅರ್ಜಿ ಅಂತಂದರು. ತಿರ್ಗಾ ಯುವ ಆಫೀಸ್ನಿಂದ ಮಧುಸೂದನ್ ಅಂತ ಸರ್ ಬಂದಿದ್ರು ಇಲ್ಲಿ ಪಂಚಾಯತಿ ಎನ್ಕ್ವೈರಿಗೆ. ಅವತ್ತು ಅವ್ರನ್ನೇ ವಿಚಾರಿಸಿದೆ. ಅವರು ಏನೇನೋ ದಾಖಲಾತಿಗಳೆಲ್ಲ ಬರ್ಕೊಟ್ರು. ನಮಗೆ ಬರ್ಕೊಟ್ಟಿರೋದೆಲ್ಲ ಐತೆ. ಅದ್ರ ಪ್ರಕಾರವಾಗಿ ದಾಖಲಾತಿಗಳು ಹೊಂದಿಸ್ಕೊಟ್ಟಿರೋದು ನವೆಂಬರ್ 2ನೇ ತಾರೀಕು ಕೊಟ್ಟಿರೋದು. ಇಲ್ಲಿವರೆಗೂ ನಮ್ಮ ಮನೆ ಹೆಂಗೈತೆ, ಸೈಟ್ ಹೆಂಗೈತೆ ಅಂತಂದು ಬಂದು ಸ್ಪಂದನೆ ಕೊಟ್ಟಿಲ್ಲ. ಸರ್ ನನ್ನ ಹೆಸರು KS ಗೋಪಿ ಅಂತ ಹೇಳ್ಬಿಟ್ಟು, ನಾನು ಕೊಡಗಲ್ಲ ಗ್ರಾಮಸ್ಥ. ಇಲ್ಲಿ ನಮ್ಮ ಪಂಚಾಯತಿ ಏನಾಗಿದೆ ಅಂತಂತಂದರೆ, ಈ ಪಂಚಾಯತ್ ಟೋಟಲ್ ಎಲ್ಲ ಅಧಿಕಾರಿಗಳು ಅಷ್ಟೇ, ಎಲ್ಲ ಇರ್ರೆಸ್ಪಾನ್ಸಿಬಲ್, ಯಾರಿಗೂ ಜವಾಬ್ದಾರಿ ಅನ್ನೋದಿಲ್ಲ. ಮುಖ್ಯವಾಗಿ PDO 11:15-12 ಗಂಟೆಗೆ ಬರ್ತಾರೆ. ಮಧ್ಯಾಹ್ನದ ಹೊತ್ತು ಕೇಳಿದ್ರೆ ಮೀಟಿಂಗ್ ಐತೆ, ಅಲ್ಲೈತೆ ಅಲ್ಲೇ ಅಂತ ಕೇಳಿದೆ. ಒಂದು ಸಲ ನಾವು ಮೀಟಿಂಗ್ ಐತೆ ಅಂದಿದ್ದಕ್ಕೆ ಇವಾಗ ಕಂಪ್ಲೇಂಟ್ಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ, ಯಾವ ಮೀಟಿಂಗು ಇಲ್ಲ, ಏನೂ ಇಲ್ಲ ಅಂತ ಅವ್ರು ಹೇಳಿದ್ರು. ಇವರು ಯಾರಿಗೆ ಇದು ಮಾಡ್ತಾರೋ ಗೊತ್ತಿಲ್ಲ. ಟೋಟಲಿ ಯಾವುದೇ ನೌಕರಿಗೂ ಜವಾಬ್ದಾರಿಗಳಿಲ್ಲ. ಜೊತೆಗೆ ಯಾವುದೇ ಒಂದು ಗ್ರಾಮಸ್ಥರಿಗೂ ಸರಿಯಾಗಿ ಸ್ಪಂದಿಸಲ್ಲ. ಬಂದ್ರೂ ಇವಾಗ ಬನ್ನಿ, ನಾಳೆ ಬನ್ನಿ,
ಕಾರ್ಯ ಆಗ್ತಾ ಇಲ್ಲ. ಗ್ರಾಮ ಇದಂತೂ ನೆರಗಂತೂ ಆಗ್ತಾನೆ ಇಲ್ಲ. NMR ತೆಗೆಯಲ್ಲ ಸರಿಯಾಗಿ ಕೆಲಸಗಳಾಗೋದಿಲ್ಲ. ರೈತರುಗಳದಂತೂ ಕೊಟ್ಟಿಗೆ ಇತರೆ ಕೆಲಸಗಳೆಲ್ಲನೂ ಸರಿಯಾಗಿ ಬಿಲ್ ಆಗಲ್ಲ. ಒಬ್ಬರು ಬಿಲ್ಲು ಇನ್ನೊಬ್ರಿಗೆ ಹಾಕ್ತಾರೆ. ಆ ಬಿಲ್ಲುಗಳನ್ನ ತರಿಸ್ಕೊಡೋದೊಂದು ಸಮಸ್ಯೆಗಳು. ಈ ರೀತಿಯಾಗಿ ಈ ಗ್ರಾಮಸ್ಥರು ರೈತರುಗಳು ಯಾರೂ ಸಹ ಪಂಚಾಯಿತಿ ಅಂದರೆ ಬೇಜಾರಾಗ್ಬಿಡುತ್ತೆ. ಕೊಡಗಲ್ಲ ಪಂಚಾಯಿತಿ ಅಂದರೆ ಏನಕ್ಕಪ್ಪ ಪಂಚಾಯಿತಿ ಅನ್ನೋ ಮಟ್ಟಕ್ಕೆ ಜನಗಳಾಗಿ, ಯಾಕೆಂದರೆ ಇಲ್ಲಿ ಬಂದಿರುವಂಥ ಅಧಿಕಾರಿಗಳು ವರ್ಗನೇ ಅಂಥದ್ದು. ಸರಿಯಾಗಿ ಯಾರು ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿಭಾಯಿಸೋದಾಗಲಿ, ಅವರ ಒಂದು ಸಮಸ್ಯೆನ ಬಗೆಹರಿಸೋದಾಗಲಿ ಇನ್ನೊಂದು ಯಾವುದೂ ಮಾಡ್ತಾಯಿಲ್ಲ. ಅವ್ರೇನು ಗೊತ್ತಾ, ಒಂದು ಪಾರ್ಟ್ ಆಫ್ ವರ್ಕು ಏನೈತೆ ಈ ಗೌರ್ಮೆಂಟ್ನವ್ರು ಏನು ಕೇಳ್ತಾರೆ ಆ ಒಂದು ರೆಕಾರ್ಡ್ ಮಾತ್ರ ಸಬ್ಮಿಟ್ ಮಾಡ್ತಾರೆ ಬಿಟ್ಟರೆ, ಇಲ್ಲಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಬೇಕಾಗಿರುವಂತಹ ಒಂದು ಅವಶ್ಯಕತೆ ಇರುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ. ಟೈಮ್ ಪಾಸ್ ಮಾಡಿಕೊಂಡು ಅವ್ರದ್ದು ಏನೋ ಟೈಮ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಮುಖ್ಯವಾಗಿ ಅಧಿಕಾರಿ ಯಾರೊಬ್ಬರು ಬರೀ PDO ಅಂತಲ್ಲ, ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು, ಒಬ್ಬ ಬಿಲ್ ಕಲೆಕ್ಟರ್ಗಳಾಗಿರ್ಬೋದು, ಯಾರೇ ಆಗಲೂ ಆರಿಸಿ ಸರಿಯಾಗಿ ರೀತಿ ಕೆಲಸ ಆಗ್ತಾ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತಾ ಇದೆ, ಕಂದಾಯ ವಸೂಲಿ ಆಗ್ತಾ ಇದೆ. ಅದನ್ನು ಸರಿಯಾಗಿ ರೆಮಿಟೆನ್ಸ್ ಆಗ್ತಾ ಇಲ್ಲ ಅಂತ ನಮಗೆ ಗಮನಕ್ಕೆ ರೈತರು ಹೇಳ್ತಿದ್ದಾರೆ. ಅದನ್ನು ನಾವು ಸುಮಾರು ಸಲ ಕೇಳಿದ್ದೀವಿ, ಅಲ್ಲಿ ಏನು ಕಂದಾಯ ಕಟ್ಟಿದ್ದೀರಾ ಅದನ್ನು ಕೊಡಿ ಅಂತ. ಇದುವರೆಗೂ ಯಾರೂ ಸಹ ಅದಕ್ಕೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ತುಂಬಾ ಒಂದು ರೀತಿಯಲ್ಲಿ ಇದು ಇರ್ರೆಸ್ಪಾನ್ಸಿಬಲ್. ಇವತ್ತು ನೋಡಿ, ಇವತ್ತು ನೋಟಿಸ್ ಕೊಟ್ಟಿದ್ದಾರೆ, 3 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇಲ್ಲ ಅಟ್ಲೀಸ್ಟ್ ಮೀಟಿಂಗ್ ಕ್ಯಾನ್ಸಲ್ ಆಯ್ತಲ್ಲ. ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅದನ್ನು ಹೇಳ್ಬೋದಿತ್ತಲ್ಲ, ಇವತ್ತು ಏನೋ ಕಾರಣ ಅಂತಂದ್ರೆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಬರಬೇಡಿ ಅಂತ. ಎಷ್ಟೋ ನೋಡಿ ಅವರೆಲ್ಲನೂ ಕೆಲಸಕ್ಕೆ ಹೋಗುವಂಥವ್ರು, ಅವ್ರೇನಾಗ್ತಾರೆ ಕೆಲಸಕ್ಕೆ ಹೋಗ್ದಲ್ಲಿ ಮೀಟಿಂಗ್ ಆಯ್ತು ಅಂತ ಇಲ್ಲಿ ಬಂದವ್ರೆ, ಇವ್ರು ಬಂದಿರೋದು ಮೀಟಿಂಗ್ ಕಾಲ್ ಮಾಡಿರೋದು ಇದು ತಿಳಿಸೂ ಇಲ್ಲ, 11:15 ಬಂದಿದ್ದಾರೆ. ಕೇಳಿದರೆ ನಾನು ಆ ಆಫೀಸ್ ಹತ್ರ ಹೋಗಿದ್ದೆ, ಈ ಆಫೀಸ್ ಹತ್ರ ಹೋಗಿದ್ದೆ ಅಂತಾರೆ. ಈ ರೀತಿಯಾದಂತಹ ಸಮಸ್ಯೆಗಳನ್ನು ಒಟ್ಟು ಏಕರೂಪದೊಂದು ಯಾವೊಬ್ಬ ಸದಸ್ಯರಿಗಾಗಲಿ ಅಥವಾ ಯಾವೊಬ್ಬ ಇವ್ರಿಗೂ ಸಹ ಇಲ್ಲಿ ಪಂಚಾಯಿತಿಯಲ್ಲಿ ಗೌರವ ಇಲ್ಲ. ಬಂದರೂ ಅವ್ರ ಪಾಡು ನಿಂತ್ಕೊಂಡು ಅವ್ರ ಪಾಡಿಗೆ ಇದ್ದೋಗ್ಬೇಕೆ ಬಿಟ್ಟರೆ ಯಾವುದೇ ರೀತಿಯಾದಂತಹ ಕೆಲಸಗಳಾಗ್ತಾ ಇಲ್ಲ. ನೆರಗಂತೂ ಪೂರ್ತಿ 0 ಇದೆ ಬಿಡಿ. ಇದುವರೆಗೂ ನೋಡಿ, ನಾವೊಂದು ಕೆಲಸ ಮಾಡಿದ್ದೀವಿ, ಇದುವರೆಗೂ ಬಿಲ್ ಆಗಿಲ್ಲ, ಅದು FDO ಆಗಿಲ್ಲ, ಏನೂ ಆಗಿಲ್ಲ. MIS ಮಾಡಿ ಅಂತ ಪ್ರತಿಯೊಂದಕ್ಕೂ ಕಷ್ಟಗಳು ಇಲ್ಲಿ ಪಂಚಾಯತಿಯಲ್ಲಿ ಕೆಲಸ ಅನ್ನೋದೇ ಆಗ್ತಾ ಇಲ್ಲ. ಹಂಗಾಗಿ ಜನಗಳು ಬರೋದಕ್ಕೆ ಬೇಜಾರಾಗಿದೆ. ನಮಸ್ತೆ, ನನ್ನ ಹೆಸರು ಸರೋಜಾ ಅಂತ. ಇದು ಕೊಡಗು ತಾಲೂಕು ಗ್ರಾಮ ಪಂಚಾಯಿತಿ. ಅಂದರೆ ಇಲ್ಲಿ ಬರುವಂತಹ ರೈತರಿಗೆ ಸರಿಯಾಗಿ ಮರ್ಯಾದೆ ಕೊಡಲ್ಲ. ಅವ್ರು ಬಂದರೆ ಎಲ್ಲೋ ಬಿಸಿಲಲ್ಲಿ ಕೂತಿರ್ತಾರೆ, ಅವ್ರು ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ. ಅವ್ರ ಸಮಸ್ಯೆಗಳನ್ನ ಕೇಳೋದಿಲ್ಲ, ಸುಮ್ಮನೆ ಅಲಿಸ್ತಾ ಇರ್ತಾರೆ. ಟೈಮಿಂಗ್ಸ್ ಇಲ್ಲ, ಒಬ್ರಿದ್ರೆ ಒಬ್ರು ಇರೋದಿಲ್ಲ. ಬಂದು ಸುಮ್ಮನೆ ಎಲ್ಲ ವಾಪಸ್ ಹೋಗ್ತಾ ಇರ್ತಾರೆ. ನಾವು ಮೆಂಬರ್ಗಳು ಅಷ್ಟೇ, ನಾವು ಏನಕ್ಕಾಗಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ನಾವೇನಿಲ್ಲಿ ತಿಂದಾಕ್ಬೇಕಂತ ಏನು ಬಂದಿಲ್ಲ. ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತಲೇ ನಾವು ಇಲ್ಲಿಗೆ ಬಂದಿರೋದು. ಆದರೆ ನಮ್ಗೆ ಇಲ್ಲಿ ಯಾವುದೇ ಒಂದು ಇದು ವ್ಯವಸ್ಥಿತವಾಗಿ ಒಂದು ಇದು ನಡೀತಾ ಇಲ್ಲ. ಗ್ರಾಮ ಪಂಚಾಯತ್ 4 ಜನ PDO ಬಂದು ಹೋಗಿದ್ದಾರೆ. ನಾವು ಹೆಂಗೆ ಅರ್ಥ ಮಾಡ್ಕೊಬೇಕು, ಯಾವ ಕೆಲಸ ಯಾವ ಥರ ಮಾಡಿಸ್ಬೇಕು ಏನನ್ನೋ ನಮಗೂ ಗೊತ್ತಾಗ್ತಾ ಇಲ್ಲ. ನಾವೇನು ಎಲ್ಲ ಅರ್ಥ ಏನು ಬಂದಿಲ್ಲ, ಎಲ್ಲ ಒಬ್ಬರು ಹೇಳ್ಕೊಟ್ರೆ ನಾವು ತಿಳ್ಕೊಂಡೇ ಬರೋದು ಅಲ್ವಾ. ಆ ಥರ ಬಂದವರೆಲ್ಲ ಒಂದೊಂದು ಸಮಸ್ಯೆ. ಇದು ಕಸದ ಬುಟ್ಟಿ ತರಿಸಿದ್ರು, ಅವೆಲ್ಲ ಗೋಡನಲ್ಲಿ ಬಿದ್ದಿದ್ದಾವೆ, ಅವು ಏನು ಇದು ಮಾಡ್ತಾಯಿಲ್ಲ. ಗಾಡಿ ತರಿಸಿದ್ದಾರೆ, ಸುಮ್ಮನೆ ಕಸ ಹಾಕಬೇಕು ಅಂತ ಸುಮ್ಮನೆ ನಿಲ್ಲಿಸಿದ್ದಾರೆ, ಏನು ಅದು ಪ್ರೊಸೆಸ್ ನಡೀತಾ ಇಲ್ಲ. ಸುಮ್ಮನೆ ಮತ್ತೆ ಮೊನ್ನೆ 15 ಫೈನಾನ್ಸ್ ಕ್ರಿಯಾ ಯೋಜನೆ ಅಂದರು, ನಮಗೆ ಅದೇನೂ ಗೊತ್ತಿಲ್ಲ. ಅದು ಏನೇನಕ್ಕೆ ಎಷ್ಟೆಷ್ಟು ತೆಗಿಬೇಕು ಅಂತ ಕ್ರಿಯಾ ಯೋಜನೆ ಅಂತೆ, ಅದೇನೇನಕ್ಕೆ ತೆಗೆದಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಗೆ ಇಲ್ದೇ ಅವರು ಪ್ರೊಸೆಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದು ಮೀಟಿಂಗ್ ಇವಾಗ ಎಮರ್ಜೆನ್ಸಿ ಎಲ್ಲರಿಗೂ ನೌಕರಿಗೆ ದುಡ್ಡು ಕೊಡಬೇಕು, 15 ಫೈನಾನ್ಸಿಂದ ದುಡ್ಡು ತೆಗಿಬೇಕು ಅನ್ನೋ ಕಾರಣಕ್ಕೆ ಈ ಮೀಟಿಂಗ್ ಹಾಕ್ಕೊಂಡಿದ್ರಿ. ಆ ಮೀಟಿಂಗಲ್ಲೂ ಸಹ 3 ಜನಕ್ಕೆ ಕೊಟ್ಟಿದ್ದಾರೆ. ಒಂದು 14 ಜನ ಮೆಂಬರಲ್ಲಿ 3 ಜನಕ್ಕೆ ತಲುಪಿದೆ, ಇನ್ನು ಹುಡುಗ 11 ಜನಕ್ಕೆ ತಲುಪಿಲ್ಲ. ಹಂಗಾಗಿ ಇಲ್ಲಿಗೆ ಬಂದೆ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ, ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಮೀಟಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಈಗ ಅಲ್ವಾ? ನಾವು ಹೊಟ್ಟೆಪಾಡಿಗೆ ಹೋಗ್ಬೇಕಾಗಿತ್ತು. ಏನೋ ಬರ್ತೀವಿ, ಏನೋ ಒಂದು ಇದು ಮಾಡೋಣ ಅಂತ, ಅದು ಏನೂ ಆಗ್ತಾ ಇಲ್ಲ. ಇಲ್ಲಿ ನಾವು ಯಾವುದೇ ಜಾತಿ ಮೇಲೆ ಹೋಗ್ತಾ ಇಲ್ಲ ಸರ್. ಇಲ್ಲಿ ಎಲ್ಲರೂ ಒಂದೇ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಅವ್ರು ನಮ್ಗೆ ವೋಟ್ ಮಾಡಿದ್ದಾರೆ. ಯಾರು ನಾವು ಇಲ್ಲಿ ಜಾತಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅವರೇ ಅವ್ರು ಕಲ್ಪನೆ ಮಾಡ್ಕೋತಾರೆ. ಆಲ್ಮೋಸ್ಟ್ ಪಂಚಾಯತಲ್ಲಿ ಇರೋರೆಲ್ಲ ಅವರೇನು SCನೇ ತುಂಬ ಜನ ಇರೋದು. ಬೇಕಾದ್ರೆ ಲೆಕ್ಕ ಹಾಕಿ ನಾವು ಯಾರಿಗೇನಾದರೂ ತೊಂದರೆ ಕೊಟ್ಟಿದ್ದೀವೋ, ಏನೂ ತೊಂದರೆ ಕೊಟ್ಟಿಲ್ಲ. ನಾನು ನ್ಯಾಯವಾಗಿ ಏನು ಬೇಕೋ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ಅವ್ರು ಬಂದಿಲ್ಲ. ಇವಾಗ ಅವರು ಸಿದ್ಧಗಂಗಮ್ಮ ಅಂತ ಅವರು ಇವರಾಗಿದ್ದಾರೆ ಉಪಾಧ್ಯಕ್ಷರು. ಅವ್ರ ಗಂಡ ಬರ್ತಾರೆ, ಅವ್ರ ತಾತ ಬರ್ತಾರೆ. ಅಯ್ಯೋ ಅದೇ ಥರ ಅಧ್ಯಕ್ಷರ ಗಂಡ ಬರ್ತಾರೆ, ಅವರು ಮಾತಾಡ್ಕೊಂತಾರೆ ಹೋಗ್ತಾರೆ. ಇವಾಗ ಹೆಂಗಸ್ರು ಯಾರು ಬರ್ತಾರೆ ಅದನ್ನ ಮೊದಲು ಸ್ಟ್ರಿಕ್ಟ್ ಮಾಡ್ಬೇಕು. ಈ ಒಟ್ನಲ್ಲಿ ಇವ್ರು ಮಾಡ್ತಿರೋ ಅಧಿಕಾರದಲ್ಲಿ ನಿಮ್ಗೆ ಯಾವ್ದೇ ರೀತಿ ಕಾರ್ಯಕ್ರಮ ಏನ್ ಮಾಡ್ತೀವಿ, ಏನಕ್ಕೆ ಯಾವ ದುಡ್ಡು ತೆಗಿತಿದ್ವಿ ಅಂತ ನಿಮ್ಗೆ ಮಾಹಿತಿನೇ ಕೊಡ್ತಿಲ್ಲ ಸರಿಯಾಗಿ. ಈ ಸರಿ 15 ಫೈನಾನ್ಸ್ ಅಲ್ಲಿ ಏನೇನಕ್ಕೆ ತೆಗ್ದಾರೆ, ನೀರ್ಗೆ ಎಷ್ಟು ತೆಗ್ದಾರೆ, ಅಂಗವಿಕಲರಿಗೆ ಎಷ್ಟು ತೆಗ್ದಿದ್ದಾರೆ, ಅವೇನೋ ನಮ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಹೋದ್ ಸರಿ ಕುಮಾರಸ್ವಾಮಿ ಇದ್ರು, ಅವ್ರು ತೆಗ್ದಿದ್ರು, ಅದೇನೇನು ತೆಗ್ದಿದ್ರು, ಎಷ್ಟು ತೆಗ್ದಿದ್ರು ಅಂತೆಲ್ಲ ಗೊತ್ತು ನಮ್ಗೆ. ಈ ಸರಿ ಮಾತ್ರ ನಮ್ಗೆ ಏನಕ್ಕೂ ಮೀಟಿಂಗ್ ಬುಕ್ ರೆಸಲ್ಯೂಷನ್ ಬುಕ್ಗೆ ಸೈನ್ ಮಾಡಿಲ್ವಾ ಮೇಡಮ್ ಯಾರೇ ಸದಸ್ಯರುಗಳು? ಈ ಸರಿ ಮಾಡಿಲ್ಲ ಸರ್.